ಎಸ್ ಪ್ರಚಲಿತಕ್ಕೆ ಸ್ವಾಗತ. ನಾನು ಚೈತ್ರ. ಎಸ್ ಈಗಾಗಲೇ ಗಮನಿಸೋದಾದ್ರೆ ನಾಳೆಯಿಂದ ಮುಂಗಾರು ಆರಂಭ ಆಗುತ್ತೆ ಎನ್ನುವಂತಹ ಒಂದಿಷ್ಟು ಹವಾಮಾನ ಇಲಾಖೆಯ ಮುನ್ಸೂಚನೆ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗಾಗಲೇ ಗಮನಿಸೋದಾದ್ರೆ ಕಳೆದ ಬಾರಿ ಮಂಗಳೂರಿನಲ್ಲಿ ಬಂದಂತಹ ಮಳೆಯಿಂದ ಏನೆಲ್ಲ ಸಮಸ್ಯೆಗಳು ಸೃಷ್ಟಿಯಾಯಿತು, ಮಂಗಳೂರು ಮಹಾನಗರ ಪಾಲಿಕೆ ಇದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನ ಮಾಡ್ಕೊಂಡಿರ್ಲಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಇನ್ನು ನಾಳೆಯಿಂದ ಈಗಾಗಲೇ ಮುಂಗಾರು ಆರಂಭ ಆಗುತ್ತೆ ಅಂತ ಹೇಳಿದ್ರೆ ಇನ್ನು ಯಾವ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ಯಾ ಇನ್ನಾದ್ರೂ ಕೂಡ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇದೆ. ಎಸ್ ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಕುಮಾರ್ ಮಾಲೆಮರ್ ಅವರು. ಸರ್ಕಾರಿ ಕ್ರಮಕ್ಕೆ ಸ್ವಾಗತ. ಓಕೆ, ಹಾಗೆ ಲಾಯರ್ ಚಂಗಪ್ಪ ಅವರಿದ್ದಾರೆ. ಸರ್ಕಾರಿ ಕ್ರಮಕ್ಕೆ ಸ್ವಾಗತ. ಓಕೆ, ಮುಖ್ಯವಾಗಿ ನಾವು ನೋಡೋದಾದ್ರೆ ಈಗಾಗಲೇ ಚಂಗಪ್ಪ ಅವರೇ, ಕಳೆದ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಮಂಗಳೂರು ಮಹಾನಗರ ಪಾಲಿಕೆಯವರು ಪೂರ್ವಭಾವಿ ಸಿದ್ಧತೆಯನ್ನ ಮಾಡ್ಕೊಂಡಿರ್ಲಿಲ್ಲ ಅಂತ. ಆ ಒಂದು ಕಾರಣಕ್ಕೋಸ್ಕರ ಆ ರೀತಿ ಒಂದು ಪರಿಸ್ಥಿತಿ ಆ ಸಂದರ್ಭದಲ್ಲಿ ನಿರ್ಮಾಣ ಆಯ್ತಾ ಅಂತ. ಮಂಗಳೂರು ಜಿಲ್ಲಾಡಳಿತ ಪ್ರತಿ ಸಾರಿ ಮಳೆಗಾಲಕ್ಕೆ ಮೊದಲು ನಾವು ಮಳೆಗಾಲವನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಸದಾ ಸನ್ನದ್ಧವಾಗಿದೆ ಅಂತೇಳಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಬಟ್ ಯಾವ ರೀತಿ ಸನ್ನದ್ಧ ಆಗಿದೆ ಅನ್ನೋದು ಮೊನ್ನೆ ಅದು ಅನಾವರಣಗೊಂಡಿದೆ. ಮೊನ್ನೆ ಬಂದಂತಹ ಈ ಮೆಕ್ಕುನ ಮಹಾಮಳೆಗೆ ಇಡೀ ಜನಜೀವನ ತತ್ತರಿಸಿದೆ. ಕಂಟ್ರೋಲ್ ರೂಮ್ ನೋ ರೆಸ್ಪಾನ್ಸ್. ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದರೆ ಮಳೆ ಬರಲಿ, ಈಗ ಮೊನ್ನೆ ಸಂದರ್ಭ ಬಿಡಿ, ಬೇರೆ ಸಂದರ್ಭದಲ್ಲಿ ಕೂಡ ಕಂಟ್ರೋಲ್ ರೂಮಲ್ಲಿ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋದು ಅದರಲ್ಲಿ ಬಹಳ ಹಿನ್ನಡೆಯನ್ನು ಕಾಣ್ತಾ ಇದ್ದೇವೆ ನಾವು. ಕಂಟ್ರೋಲ್ ರೂಮ್ ಅಂತ ಒಂದು ಹೆಸರಿಗೆ ಮಾತ್ರ ಇದ್ದಂತೆ ಕಾಣ್ತದೆ. ಯಾವುದೇ ಸಂದರ್ಭದಲ್ಲಿ ಅದಕ್ಕೆ ಸರಿಯಾಗಿ ಸ್ಪಂದನೆ ಮಾಡುವಂತಹ ಕಂಟ್ರೋಲ್ ರೂಮ್ ಜಿಲ್ಲೆಯಲ್ಲಿ ಇಲ್ಲ. ಇನ್ನಾದರೂ ಅದರ ಬಗ್ಗೆ ಪುನಶ್ಚೇತನಗೊಳಿಸುವಂಥ ಪ್ರಯತ್ನ ಮಾಡಬೇಕು. ಮತ್ತು ಜಿಲ್ಲಾಡಳಿತ ಏನೂ ಸನ್ನದ್ಧವಾಗಿಲ್ಲ ನನ್ನ ಲೆಕ್ಕದಲ್ಲಿ. ಮಹಾನಗರ ಪಾಲಿಕೆ ಇದೆ, ಸ್ಮಾರ್ಟ್ ಸಿಟಿಯ ಘೋಷಣೆ ಮಾಡಿದ್ದಾರೆ, ಸ್ಮಾರ್ಟ್ ಸಿಟಿ ಆಗ್ತದೆ ಅಂತೇಳಿ. ಆದರೆ ಮೊನ್ನೆ ಬಂದಂತಹ ಮಹಾಮಳೆ ಎಲ್ಲವನ್ನೂ ಅನಾವರಣ ಮಾಡಿದೆ. ಯಾವ ರೀತಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಂಗಳೂರು ನಗರದಲ್ಲಿ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಮುಟ್ಟಿದೆ ಅನ್ನೋದು ಅದರ ಸರಿಯಾದ ಪಕ್ಷಿನೋಟ ಮೊನ್ನೆ ನಾವು ನೋಡಿದ್ದೇವೆ. ಅಂದರೆ ಜಿಲ್ಲಾಡಳಿತ ಕಿಂಚಿತ್ತೂ ಸನ್ನದ್ಧವಾಗಿಲ್ಲ ಅನ್ನೋದು ಎದ್ದು ಕಾಣ್ತಾ ಇತ್ತು ಮೊನ್ನೆ. ಓಕೆ, ಕುಮಾರ್ ಮಾಲೆಮರ್ ಅವರು ನೀವೇನು ಹೇಳ್ತೀರಾ? ಹೇಳ್ಬೇಕಾದ್ರೆ ನೋಡಿ, ಮೊನ್ನೆ ಮಳೆ ಬಂತು, ನೋಡ್ಬೋದು ಅಲ್ಲಿ ನೀರು ತುಂಬಿದೆ. ನಿಜವಾಗಿ ಹೇಳ್ಬೇಕಾದ್ರೆ ಇವರು ಹೇಳಿದ ಹಾಗೆ ಸ್ಮಾರ್ಟ್ ಸಿಟಿ ಮಾಡಲಿಕ್ಕೆ ಹೊರಟಿದ್ದಾರೆ. ಎಲ್ಲರೂ ಒಂದು ಮನೆ ಕಟ್ಟುವಾಗ ಜಾಗ ಬಿಟ್ಟು ಕಟ್ತಾ ಇದ್ದಾರೆ. ಯಾಕೆ ಇಷ್ಟರವರೆಗೆ ಸ್ಮಾರ್ಟ್ ಸಿಟಿ ಬೇಡ, ಅಲ್ಲಿ ಒಂದು ಚರಂಡಿ ಆದರೂ ಇವರಿಗೆ ಮಾಡ್ಬೋದಿತ್ತಲ್ಲ ಮಹಾನಗರ ಪಾಲಿಕೆಯವರಿಗೆ. ಬೇಡ, ಇಲ್ಲೇ ಹತ್ತಿರದಲ್ಲಿ, ನಾನು ಅವ್ರದ್ದು ಹೆಸರು ಕೂಡ ಹೇಳ್ತೇನೆ, ತೊಂದರೆ ಇಲ್ಲ, ಕರಾವಳಿ ಕಾಲೇಜ್ ಇದೆ ಅಲ್ಲಿ ಒಂದು. ಈಗ ಬರುವಾಗ ನಿಮಗೆ ಹೋಗುವಾಗ ಕಾಣ್ಬೋದು, ಎಲ್ಲ ಕಡೆ ಬ್ರಿಡ್ಜ್ಗಳಿದೆ. ಅವರ ಕಾಲೇಜಿನ ಬ್ರಿಡ್ಜ್ ಕೆಳಗಡೆ ಇದೆ. ಈ ಕಾರ್ಪೊರೇಷನ್ ಅವರು ಮೊನ್ನೆ ಮಳೆ ಬಂದ ನಂತರ 1-2 JCB ತಂದು ಯಾವುದು ಬೇಡ ನೋಡಿ ಅಂಥ ಬ್ರಿಡ್ಜ್ಗಳನ್ನು ಎತ್ತುತ್ತಾ ಇದ್ದಾರೆ ಇವತ್ತು. ಆದರೆ ಅವರಿಗೆ ಯಾಕೆ ಇದು ಕಾಣೋದಿಲ್ಲ? ತೆಗಿಬೋದಲ್ಲ. ಆದರೆ ಹಣ ಇದ್ದವರಿಗೆ ಒಂದು, ಹಣ ಇಲ್ಲದವರಿಗೆ ಒಂದು ಕೆಲಸವನ್ನು ಮಹಾನಗರ ಪಾಲಿಕೆ ಮಾಡ್ತಾ ಇದೆ. ಸರಿಯಾಗಿ ನೋಡ್ಬೇಕಾದ್ರೆ ಎಲ್ಲ ಒಂದೇ ಸಮತಟ್ಟಲ್ಲಿ ಮಾಡಬೇಕು ಅಂತ ನಾನು ಇದು ವಿನಂತಿ ಮಾಡ್ತೇನೆ. ಓಕೆ, ಚಂಗಪ್ಪ ಅವರೇ, ಮಳೆ ಬರುತ್ತೆ ಅನ್ನುವಂಥ ಒಂದು ಸಿಚುವೇಶನ್ ಇರುತ್ತೆ. ಆ ಸಂದರ್ಭದಲ್ಲಿ ಜೂನಲ್ಲಿ ಆರಂಭ ಆಗುತ್ತೆ, ಮೇನಲ್ಲೇ ಮಳೆ ಬರ್ಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ಮಂಗಳೂರು ಮಹಾನಗರ ಪಾಲಿಕೆಯವರು ಚರಂಡಿಯನ್ನು ಹೂಳೆತ್ತುವಂತಹ ಒಂದು ಕೆಲಸ ಆಗಿರ್ಬೋದು, ಇಂತಹ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ. ಬಟ್ ಅದು ಯಾವುದನ್ನ ಕೂಡ ಮಾಡಿರ್ಲಿಲ್ವಾ ಅಂತ. ಈ ಬಾರಿ ನನಗೆ ಕಂಡಾಗೆ ಏನೂ ಕಾಣಲಿಲ್ಲ. ನಮ್ಮ ರಸ್ತೆ ಕಳೆದ 10 ವರ್ಷಗಳ ಹಿಂದೆ ನಾವು ಕಂಪೇರ್ ಮಾಡಿ ನೋಡಿದರೆ ಎಲ್ಲ ಕಾಂಕ್ರೀಟೀಕರಣ ಆಗಿದೆ, ಎಲ್ಲ ಕಡೆ ಆಗಿದೆ. ರಸ್ತೆಗಳ ಸಮಸ್ಯೆ ಅಷ್ಟು ಕಂಡು ಬರ್ತಾ ಇಲ್ಲ. ಕೆಲವೊಂದು ಕಡೆ ಬಿಟ್ಟರೆ ಹೊರತುಪಡಿಸಿ ಅಷ್ಟೇನು ರಸ್ತೆ ಸಮಸ್ಯೆ ಇಲ್ಲ. ಆದರೆ ರಸ್ತೆಗೆ ಅಂಟಿಕೊಂಡಿರುವಂತಹ ಚರಂಡಿ ಅದು ಬಹಳ ಮುಖ್ಯ. ರಸ್ತೆ ಎಷ್ಟೇ ಚೆನ್ನಾಗಿದ್ರೂ ಕೂಡ ಪಕ್ಕದಲ್ಲಿ ಚರಂಡಿ ಚೆನ್ನಾಗಿರಬೇಕು, ಫುಟ್ಪಾತ್ ಇರಬೇಕು, ಜನ ಸಂಚಾರ ಮಾಡುವಂಥ ಫುಟ್ಪಾತ್ ಇರಬೇಕು. ಕಳೆದ ಹಲವಾರು ವರ್ಷಗಳಿಂದ ಜನರ ಕೂಗಿದೆ, ಒಳಚರಂಡಿ ವ್ಯವಸ್ಥೆ ನಗರದಲ್ಲಿ ಸರಿ ಇಲ್ಲ, ಫುಟ್ಪಾತ್ ವ್ಯವಸ್ಥೆ ಇಲ್ಲ. ರಸ್ತೆ ಅಗಲೀಕರಣ ಆಗಿದೆ, ಕಾಂಕ್ರೀಟೀಕರಣ ಆಗಿದೆ, ಸೈಡ್ನಲ್ಲಿ ಫುಟ್ಪಾತ್ ಇಲ್ಲ. ಹಲವಾರು ಅಪಘಾತಗಳು ಈಗಾಗಲೇ ಆಗಿದ್ದಾವೆ, ಹಲವಾರು ಅಪಘಾತಗಳು ಅದು ನಗರ ಪ್ರದೇಶದಲ್ಲಿ ಆಗಿದೆ. ಸೊ ಹಾಗಿದ್ರೂ ಕೂಡ ಜಿಲ್ಲಾಡಳಿತ, ವಿಶೇಷವಾಗಿ ಮಂಗಳೂರು ಮಹಾನಗರ ಪಾಲಿಕೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಂತ ನಮಗೆ ಅನಿಸ್ತದೆ. ಸ್ಮಾರ್ಟ್ ಸಿಟಿ ಅಂತೇಳಿ ಅದೊಂದು ದೊಡ್ಡ ವೇವ್ ಕ್ರಿಯೇಟ್ ಮಾಡಿದ್ರು. ಆಗ ಈ ಸ್ಮಾರ್ಟ್ ಸಿಟಿಗೆ ಏನು ಇಷ್ಟವರೆಗೆ ಎಷ್ಟು ಹಣ ಬಂದಿದೆ, ಎಷ್ಟು ಅದಕ್ಕೆ ಬಿಡುಗಡೆ ಆಗಿದೆ, ಎಷ್ಟು ಯಾವುದಕ್ಕೆ ಖರ್ಚು ಮಾಡಿದ್ದಾರೆ, ಸ್ಮಾರ್ಟ್ ಸಿಟಿಯ ಕೆಲಸ ಎಲ್ಲಿ ಪ್ರಾರಂಭ ಆಗಿದೆ ಅನ್ನೋದನ್ನು ತೋರಿಸುವಂಥ ಒಂದು ಇದು ಪ್ರಯತ್ನ ಇನ್ನೂ ಮಹಾನಗರ ಪಾಲಿಕೆ ಆಗಲಿ ಜಿಲ್ಲಾಡಳಿತ ಆಗಲಿ ಮಾಡಿಲ್ಲ. ಓಕೆ, ಕುಮಾರ್ ಮಾಲೆಮರ್ ಅವರೇ, ಈ ಒಂದು ಸಂದರ್ಭದಲ್ಲಿ ಎಲೆಕ್ಷನ್ ಕೂಡ ಬಂತು. ಹಾಗಾಗಿ ಎಲ್ಲರೂ ಕೂಡ ಎಲೆಕ್ಷನ್ ಅಲ್ಲಿ ಬ್ಯುಸಿ ಆದ್ರ ಅಂತ. ಯಾಕಂದ್ರೆ ಈಗಾಗಲೇ ಮಳೆ ಬರುತ್ತೆ ಅನ್ನುವಂಥ ಒಂದು ಸೂಚನೆ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ರೀತಿ ಕೆಲಸಗಳನ್ನ ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಬಟ್ ಅದಕ್ಕೂ ಕೂಡ ಅವರು ಯಾವುದೇ ರೀತಿ ಗಮನವನ್ನು ಕೊಟ್ಟಿಲ್ಲದಿದ್ದ ಹಾಗೆ ಕಾಣುತ್ತೆ. ಇಲ್ಲ, ನೀವು ಹೇಳಿದಾಗೆ ಸರಿ ಇದು. ಯಾಕೆಂದ್ರೆ
ಮಳೆ ಹತ್ತಿರ ಬರುವಾಗನೇ ಎಲೆಕ್ಷನ್ ಆಯಿತು. ಎಲ್ಲ ಮನೆ ಮನೆಗೆ ಹೋಗೋದು ಕೆಲಸ ಅವರದು. ಈ ಜನರಿಗೆ ತೊಂದರೆ ಆಗ್ತಿದೆ ಅದನ್ನು ಕೆಲಸ ಮಾಡಲಿಕ್ಕೆ ಅವರಿಗೆ ಪುರುಷೊತ್ತಿಲ್ಲ. ಅವರಿಗೆ ಒಂದು ಸೀಟು ತಗೊಳ್ಬೇಕು, ಇವತ್ತೊಂದು MLA ಆಗಬೇಕು ಅಂಥದಕ್ಕೆ ಅವರು ಮೊನ್ನೆ ಕೆಲಸ ಮಾಡ್ತಿದ್ರು ಹೊರತು ಜನರಿಗೆ ಬೇಕಾಗಿ ಏನು ಮಾಡಲಿಲ್ಲ. ಈ ಸಲ ಮಳೆ ಬಂದ ನಂತರ ಅವರಿಗೆ ಗೋಚರ ಆಗಿದೆ, ಮಳೆ ಬಂತು, ನೀರು ಬಂದಿದೆ ಅಂತ. ಯಾಕಂದರೆ ಇವತ್ತು ಮೊನ್ನೆ ನೋಡುವಾಗ ನೋಡಿ, ನಮ್ಮ ಎದುರುಗಡೆ ಒಂದು ಫುಟ್ಪಾತ್, ಇವರು ಹೇಳಿದಾಗೆ ಫುಟ್ಪಾತ್ ಮಾಡಿದ್ದಾರೆ, ನೀರು ಎಲ್ಲ ನಿಂತಿದೆ. ಈ ಫುಟ್ಪಾತಲ್ಲಿ ಇಬ್ಬರು ನಡ್ಕೊಂಡು ಬರ್ತಾ ಇದ್ದಾರೆ. ನಾವು ಆಚೆಯಿಂದ 4-5 ಜನರನ್ನು ನಾವು ಆಚೆ ಪಾಸ್ ಮಾಡ್ತಾ ಇದ್ದೇವೆ. ಬರ್ತಿದ್ದವರು ಕೆಳಗಡೆ ನೀರಿನಲ್ಲಿ ಮುಳುಗಿ ತೇಲಾಡ್ತಾ ಇದ್ದಾರೆ. ಒಂದು ವೇಳೆ ನಾವು ನೋಡ್ತಿಲ್ಲ, ಅವ್ರು ಇಲ್ಲಿ ಚೌಕಿ ಹತ್ರ ಬಂದು ಸೇರ್ತಾರೆ, ಅವ್ರದ್ದು ಜೀವ ಹೋಗ್ತದೆ. ಇವತ್ತು ನೋಡಿ ಅಂಥದ್ದೆಲ್ಲ ಏನಾಗಿದೆ ಅಂತ ಇನ್ನೂ ಗೊತ್ತಾಗ್ಬೇಕಷ್ಟೇ. ಯಾಕಂದ್ರೆ ಇವತ್ತು ಮಹಾನಗರ ಪಾಲಿಕೆ ಆ ರೀತಿ ಮಾಡ್ತಾ ಇದೆ. ಇವತ್ತು ನೋಡಿ, ನಾನೊಂದು ಹೇಳ್ಬೇಕಾದ್ರೆ ಮೊನ್ನೆ ನೆರೆ ಬಂತು, ನೆರೆ 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 ಅಂತ ಆಯ್ತು. ಇಲ್ಲಿ ಚೌಕಿ ತುಂಬಿದೆ, ಪಡೀಲ್ ತುಂಬಿದೆ, ಎಲ್ಲ ಕಡೆ ತುಂಬಿದೆ. ಆದ್ರೆ ಇವತ್ತು ನೀರು ಎಲ್ಲ ಕಡಿಮೆ ಆಗಿದೆ. ಎಷ್ಟು ಜನ ಕಾರ್ಪೊರೇಟ್ನವರು ಅವರವರ ಏರಿಯಾದಲ್ಲಿ ಹೋಗಿ ಪರಿಶೀಲನೆ ಮಾಡಿದ್ದಾರೆ, ಎಷ್ಟು ಮಂದಿ ಮಾಡಿದ್ದಾರೆ ನೋಡೋ, ನಮ್ಮ ಎದುರುಗಡೆ ಬಂದು ಹೇಳಿ. ಯಾಕಂದ್ರೆ ಕಾರ್ಪೊರೇಟರ್ MLA MP ಬಿಡಿ, ಅವರಿಗೆ ದೊಡ್ಡ ಏರಿಯಾ ಇದೆ ಅಂತ ನಾವು ಒಪ್ಪಬಹುದು. ಹಾಗಾದ್ರೆ ಕಾರ್ಪೊರೇಟರ್ ಇರೋದು ಒಂದು ಸಣ್ಣ ಏರಿಯಾ. ಎಷ್ಟು ಜನ ಯಾವ ಕಾರ್ಪೊರೇಟ್ನವರು ಯಾವ ಏರಿಯಾಕ್ಕೆ ಬಂದು ನೋಡಿದ್ದಾರೆ? ನೋಡ್ಲೇ ಇಲ್ಲ. ಇವತ್ತು ಮೊನ್ನೆ ಕರೆಂಟ್ ಶಾಕ್ ಹೊಡಿತಾ ಇದೆ, ನೀರು ಬಂದಿದೆ, ಮೇಲ್ಗಡೆ ಬಂದಿದೆ, ಕರೆಂಟ್ ತೆಗೀರಿ, ಕಾರ್ಪೊರೇಟರ್ಗೆ ಫೋನ್ ಮಾಡೋ, ಕಾರ್ಪೊರೇಟರ್ ಇಲ್ಲ, ಕಾರ್ಪೊರೇಟರ್ ಫೋನ್ ಸಿಗುದಿಲ್ಲ, KBಗೆ ಮಾಡಿದ್ರೆ ಬ್ಯುಸಿ. ಆದ್ರೆ ಯಾರ ಹತ್ರ ಹೇಳಿ? ಕರೆಂಟ್ ಶಾಕ್ ಹೊಡಿತಾ ಇದೆ ಒಂದು ಮನೆಯಲ್ಲಿ. ಲಾಸ್ಟಿಗೆ ನಾವು ಅದನ್ನೆಲ್ಲ ಇದು ಮಾಡಿದ್ವಿ. ಅಂದ್ರೆ ಅಷ್ಟಕ್ಕೂ ಕೂಡ ಅವರಿಗೆ ಒಂದು ಪ್ರಜ್ಞೆ ಇಲ್ಲ ಅಂತ. ಪ್ರಜ್ಞೆ ಇಲ್ಲ ಇವತ್ತು ಕಾರ್ಪೊರೇಟರ್ ಆಗಲಿ, MLA ಆಗಲಿ, MP ಆಗಲಿ, ಯಾರಿಗೂ ಇಲ್ಲ. ಇವತ್ತು ಅವರಿಗೆ ಓಟ್ ಸಿಕ್ಕಿದ ನಂತರ ಸೀಟು ಅಷ್ಟೇ. ನೋಡಿರ್ಬೋದು, ಇವತ್ತು ಕೂಡ ಸೀಟು ಅಷ್ಟೇ. ಓಟಿಗೆ ಮುಂಚೆ ಬರ್ತಾರೆ ಮನೆ ಬಾಗಿಲಿಗೆ, ಕೈ ಕಾಲು ಎಲ್ಲ ಹಿಡಿತಾರೆ, ಮತ್ತೆ ಇಲ್ಲ ಅಂತ ಒಂದು ನಿರ್ಮಾಣ ಆಗಿದೆ. ಓಕೆ ಚಂಗಪ್ಪ ಅವರೇ, ಮೊನ್ನೆ ಮಳೆಯ ಒಂದು ಸಂದರ್ಭ ನಾವು ಗಮನಿಸೋದಾದ್ರೆ ಒಬ್ಬಳು ಬಾಲಕಿ ಕೂಡ ಆ ಸಂದರ್ಭದಲ್ಲಿ ಮೃತಪಟ್ಟಳು. ಅಂದ್ರೆ ಇಷ್ಟೆಲ್ಲ ಘಟನೆಗಳಾಗ್ತಾ ಇದ್ರು ಕೂಡ ಇದು ಯಾವುದ್ರ ಬಗ್ಗೆನೂ ಕೂಡ ಇವತ್ತಿನ ಜನಪ್ರತಿನಿಧಿಗಳಾಗಿರ್ಬೋದು ಯಾಕೆ ಅದ್ರ ಬಗ್ಗೆ ಅಷ್ಟು ಅವರಿಗೆ ನಿರ್ಲಕ್ಷ್ಯ ಅಂತ? ಇಷ್ಟೆಲ್ಲ ಆದರೂ ಇನ್ನೂ ಕೂಡ ಜಾಗೃತರಾಗಿಲ್ಲ ನಮ್ಮ ಜನಪ್ರತಿನಿಧಿಗಳು, ಇನ್ನೂ ಕೂಡ ಜಾಗೃತರಾಗಿಲ್ಲ. ಪ್ರದೇಶಗಳಲ್ಲೆಲ್ಲ ನೀರು ನುಗ್ಗಿದೆ, ಏನೆಲ್ಲ ಘಟನೆಗಳು ನಡೆದಿದೆ, ಅಲ್ಲಿಯೂ ಕೂಡ ಇವತ್ತಿಗೂ ಕೂಡ ಭೇಟಿ ನೀಡಲಿಲ್ಲ. ಇನ್ನೂ ಸ್ಪಂದನೆ, ಇನ್ನು ಜನ ಭೇಟಿ ನೀಡೋದು ಬಿಡಿ, ಸೌಜನ್ಯಕ್ಕಾದ್ರೂ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ನಾವು ಜನರನ್ನ ಒಂದು ಜಾಗೃತಿಗೊಳಿಸುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡಲಿಲ್ಲ, ಇನ್ನೂ ಮಾಡ್ತಾ ಇಲ್ಲ. ನನಗೆ ಬಹಳ ಬೇಸರದ ಸಂಗತಿ ಅಂದ್ರೆ, ಮೊನ್ನೆ ಅಷ್ಟೊಂದು ನೆರೆ ಪ್ರವಾಹ ಬಂತು, ಮನೆಯೊಳಗೆಲ್ಲ ನೀರು ನುಗ್ತು. ಇದರಿಂದ ಎಷ್ಟು ಕೆಟ್ಟ ಪರಿಣಾಮ, ಇದು ಶಾರೀರಿಕವಾಗಿ ನಮ್ಮ ಎಷ್ಟು ಕೆಟ್ಟ ಪರಿಣಾಮ ಆಗ್ತದೆ ಅಂತ ಹೇಳಿದ್ರೆ, ಈಗ ನೋಡಿ, ಈ ನೆರೆ ಬಂದಂಥ ಸಂದರ್ಭದಲ್ಲಿ ಈ ಚರಂಡಿಯ ನೀರೆಲ್ಲ ಬಂದು ಹರಿದು ರಾಜಕಾಲುವೆಗೆ ಸೇರ್ತದೆ, ಪಕ್ಕದಲ್ಲಿದ್ದಂತಹ ಬಾವಿಗಳಿಗೂ ಸೇರ್ತದೆ. ಬಾವಿಯ ನೀರು ಸಂಪೂರ್ಣವಾಗಿ ಕುಲುಷಿತಗೊಳ್ತದೆ. ಕುಲುಷಿತಗೊಂಡಂಥ ಈ ನೀರನ್ನ ಈಗಲೂ ಜನ ಸೇವಿಸ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದಾರೆ? ಅದಕ್ಕೆ ವಿಸಿಟ್ ಮಾಡಬೇಕು, ಅದಕ್ಕೆ ಒಂದು ಕಂಟ್ರೋಲ್ ರೂಮ್ ಇರಬೇಕು, ಅಲ್ಲಿ ಪ್ರತಿ ಬಾವಿಯನ್ನು ಶುದ್ಧೀಕರಿಸಿದ್ದಾರಾ ಇಲ್ವಾ ಅನ್ನುವಂತಹ ಒಂದು ಮಾಡದಿದ್ದರೆ ಶುದ್ಧೀಕರಿಸುವಂಥ ಪ್ರಯತ್ನವನ್ನು ಸ್ಥಳೀಯ ಕಾರ್ಪೊರೇಟರ್ಗಳು ಅಲ್ಲಿ ಸ್ಥಳೀಯವಾಗಿ ಹೋಗಿ ಅವರ ಮಹಾನಗರ ಪಾಲಿಕೆ ಸಿಬ್ಬಂದಿಗಳನ್ನು ಕರ್ಕೊಂಡು ಹೋಗಿ ಅದನ್ನು ಬಾವಿಗಳನ್ನು ಶುದ್ಧೀಕರಿಸುವಂಥ ಕೆಲಸ, ಅದು ಬಹಳ ಮುಖ್ಯವಾದಂಥ ಕೆಲಸ. ಯಾಕೆಂತ ಹೇಳಿದ್ರೆ ಕರಾವಳಿ ಅಂತ ಹೇಳಿದ್ರೆ ನಮಗೆ ಆಗಲೇ ಗೊತ್ತಿದೆ, ಇಲ್ಲಿ ಡೆಂಗ್ಯೂ ಬರ್ತದೆ, ಮಲೇರಿಯಾ ಬರ್ತದೆ ಅಂತೇಳಿ. ಬೆಂಗಳೂರು ಕಡೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಇದು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ, ಯಾಕಂದ್ರೆ ಮಲೇರಿಯಾ ಇದೆ, ಅಲ್ಲಿ ಡೆಂಗ್ಯೂ ಇದೆ ಅಂತೇಳಿ. ಸೊ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟೊಂದು ನಾವು ಸ್ಮಾರ್ಟ್ ಸಿಟಿಗೆ ಹೋಗುವಂಥ ಪರಿಸ್ಥಿತಿ ಇದ್ರೂ ಕೂಡ ಈ ಪರಿಸ್ಥಿತಿಯನ್ನು ಜನರು ಎದುರಿಸ್ತಾ ಇದ್ದಾರೆ. ಇನ್ನೂ ಜನಪ್ರತಿನಿಧಿಗಳು ಸ್ಪಂದಿಸ್ತಾ ಇಲ್ಲ. ಕಾರ್ಪೊರೇಟರ್ಗಳು ಕೆಲವೊಂದು ಜನ ನಾನು ನೋಡಿದೆ, ಕೊಡಿಯಾಲ್ ಬೈಲ್ನ ಕಾರ್ಪೊರೇಟರ್ ಸ್ವಲ್ಪ ಆಕ್ಟಿವ್ ಆಗಿದ್ರು, ಯಾರು ನವೀನ್ ಅಂತೇಳಿ, ಅದು ಮಾಧ್ಯಮದಲ್ಲೆಲ್ಲ ಬರ್ತಾ ಇತ್ತು. ಬೇರೆ ಯಾವ ಕಡೆ ತಾವು ನಮ್ಮ ಮಿತ್ರರು ಹೇಳಿದಾಗೆ ಎಲ್ಲೂ ಕಾರ್ಪೊರೇಟರ್ಸ್ ಆಕ್ಟಿವ್ ಆಗಿ ಕಾಣಲಿಲ್ಲ. ಈ ಕಾರ್ಪೊರೇಟರ್ಸ್ ಆಯ್ಕೆ ಮಾಡಿ ಕಳಿಸಿದ ನಂತರ ಪ್ರತಿ ದಿವಸ ಜನರೊಟ್ಟಿಗೆ ಅವರ ಒಂದು ಅನನ್ಯ ಒಡನಾಟ ಇರಬೇಕು, ಅವರ ಸಮಸ್ಯೆಗಳನ್ನು ಅರಿತುಕೊಳ್ಬೇಕು. ಮತ್ತೊಂದು, ನಾವು ಈಗಾಗಲೇ ಹಲವಾರು ಬಾರಿ ಹೋರಾಟ ಮಾಡಿದ್ದೇವೆ. ನಮ್ಮ ಮನೆ ನಮ್ಮ ಊರು ಅನ್ನುವಂಥ ಒಂದು ಸಂಘ ಸಂಸ್ಥೆ ಮೂಲಕ ಹೈಕೋರ್ಟ್ಗೆ ರಿಟ್ ಹಾಕಿ ಪ್ರತಿಯೊಂದು ವಾರ್ಡ್ನಲ್ಲಿ ವಾರ್ಡ್ ಸಮಿತಿಯನ್ನು ರಚನೆ ಮಾಡಬೇಕು. ಆ ವಾರ್ಡ್ ಸಮಿತಿಯಲ್ಲಿ ಅಂದರೆ ಪಕ್ಷರಹಿತವಾಗಿ, ಯಾವುದೇ ಪಕ್ಷದ ಜನಪ್ರತಿನಿಧಿ ಇದ್ದರೂ ಕೂಡ ಪಕ್ಷರಹಿತವಾದಂಥ ಒಂದು ವಾರ್ಡ್ ಸಮಿತಿ, ಆ ವಾರ್ಡ್ ಸಮಿತಿಯಲ್ಲಿ ಕಾರ್ಪೊರೇಟರ್ ಇರಬೇಕು, ಅಲ್ಲಿಯ ಮಹಾನಗರ ಪಾಲಿಕೆಯ ಪ್ರತಿನಿಧಿಗಳಿರಬೇಕು, ಹಾಗೆ ಸಿಬ್ಬಂದಿ ವರ್ಗದ ಒಂದು ಪ್ರತಿನಿಧಿ ಇರಬೇಕು, ಜನಸಾಮಾನ್ಯರ ಪ್ರತಿನಿಧಿಗಳು ಅಲ್ಲಿ ಇರಬೇಕು. ಸೊ ಅಂಥ ಒಂದು ವಾರ್ಡ್ ಸಮಿತಿಯನ್ನು ಮಾಡಿದ್ರೆ ಅಲ್ಲಿ ಸಮಯಕ್ಕೆ ಏನು
ವಿಚಾರ ಆಗು ಹೋಗುಗಳನ್ನು ನಾವು ತುಲನೆ ಮಾಡ್ಬೋದು, ಮತ್ತು ಏನು ಸಮಸ್ಯೆ ಬರ್ತದೆ ಅದಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಅನ್ನುವಂತಹ ಮುಂದಾಲೋಚನೆ ಕೂಡ ಮಾಡಲಿಕ್ಕೆ ಅವಶ್ಯಕತೆ ಆಗ್ತದೆ. ಸೊ ಆ ಬಗ್ಗೆ ಜಿಲ್ಲಾಡಳಿತ ಇಷ್ಟರವರೆಗೆ ಸ್ಪಂದಿಸಲೇ ಇಲ್ಲ. ಓಕೆ, ಹಾಗೆಯೇ ಕುಮಾರ್ ಮಲೆಮರವರೇ, ಸಾಕಷ್ಟು ರೀತಿಯಲ್ಲಿ ಈ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ಗಮನಿಸಬಹುದು ನೀವು. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಅವರಿಗೆ ಬೇಕಾದಂತಹ ವಸ್ತುಗಳೆಲ್ಲವೂ ಕೂಡ ಹಾನಿ ಆಯ್ತು. ಆ ಸಂದರ್ಭದಲ್ಲಿ ಅಕ್ಕಿ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳಾಗಿರ್ಬೋದು, ಅದಕ್ಕೆಲ್ಲ ಇವತ್ತು ಪರಿಹಾರ ಯಾರು ಒದಗಿಸ್ಕೊಟ್ರು ಅಂತ? ಅದಕ್ಕೆ ಜಿಲ್ಲಾಡಳಿತ ಯಾವುದು ಕೊಡಲ್ಲ, ಯಾಕೆಂದ್ರೆ ಅವರವರದು. ಯಾಕೆಂದ್ರೆ ನಮ್ಮ ಮನೆಗೇನೆ ಮೊನ್ನೆ ನೀರು ಬಂದಿದೆ, ನನ್ನ ಮನೆಗೇನೆ ನೀರು ಬಂದಿದೆ. ನಮ್ದು ತುಂಬಾ ವಸ್ತುಗಳು ಇದಾಗಿ ಹೋಗಿದೆ. ಯಾರ ಹತ್ರ ಹೇಳಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಅದೊಂದು ಮತ್ತೆ ಮೊನ್ನೆ ಬಂದ ಮಳೆ ಏನೋ ಒಂದು ಪ್ರವಾಹ ಅಂತ ಹೇಳ್ಬೋದು. ಯಾಕೆಂದ್ರೆ ಸಂಜೆಯ ನಂತರ ಒಂದು 5 ಗಂಟೆಗೆ ಮಳೆ ಬಿಟ್ಟ ನಂತರ ನೀರು ತುಂಬಾ ಕಡಿಮೆ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಯಾಕೆಂದ್ರೆ ಸಮುದ್ರದ ಒಂದು ಮಟ್ಟ ಕೂಡ ಸ್ವಲ್ಪ ಇದಿತ್ತು, ಅದರಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಒಂದು. ಆದ್ರೆ ಈ ಇದ್ರ ಬಗ್ಗೆ ಸ್ವಲ್ಪ ಆದ್ರೂ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಳ್ಬೇಕು. ಯಾಕೆಂದ್ರೆ ಎಚ್ಚೆತ್ತುಕೊಳ್ಳಿಲ್ಲ, ಈಗ ಕೂಡ ಬರ್ಲಿಲ್ಲ. ಇವತ್ತು ನೋಡಿ, ಇಷ್ಟು ಮಳೆ ಬಂತು, ನೆರೆ ಬಂತು, ಎಷ್ಟು ಕಡೆ ಹೋಗಿ ಇವತ್ತು ಚರಂಡಿ ಕ್ಲೀನ್ ಮಾಡಿದ್ರು ಇವರು. ಇವತ್ತು ಚೌಕಿಯಲ್ಲಿ 1-2 ಬ್ರಿಡ್ಜ್ ತೆಗೆದಿದ್ದಾರೆ ಹೊರತು ಬೇರೆ ಏನ್ ಮಾಡಿದ್ದಾರೆ? ಬ್ರಿಡ್ಜ್ ಕೂಡ ಏನು ಬೇಕಾದ ಬ್ರಿಡ್ಜ್ ತೆಗ್ಲಿಲ್ಲ, ಬೇಡಾದ ಬ್ರಿಡ್ಜ್ ಅಂತ ತೆಗೆದ್ರು. ಒಳಗಡೆ ಅಥವಾ ಹೊರಗಡೆ ಎಲ್ಲಿಯೂ ಕೂಡ ಒಂದು ನೀವು ಹೇಳಿದ ಹೂಲೆತ್ತುವ ಒಂದು ಕಾರ್ಯಕ್ರಮನೂ ಮಾಡಲಿಲ್ಲ. ಅಲ್ಲಲ್ಲೇ ತೋಳಲ್ಲಿ ತುಂಬಿದೆ ಆ ಬಾಟ್ಲಿ, ಮೊನ್ನೆ ಬಂದ ಬಾಟ್ಲಿಗಳು ತುಂಬಿದೆ, ಯಾವುದನ್ನು ಅವ್ರು ತೆಗಿತಾ ಇಲ್ಲ. ಇವತ್ತು ರಸ್ತೆಗಳಲ್ಲಿ ಕೂಡ ಆ ಬಾಟ್ಲಿ ಇದೆ. ನಾವು ನಿನ್ನೆ ಗಿಡ ನೆಡುವ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ನಾವು ಸ್ವಲ್ಪ ಕ್ಲೀನ್ ಮಾಡಿದ್ವಿ, ಮಕ್ಕಳನ್ನೆಲ್ಲ ಹಿಡಿದುಕೊಂಡು. ಅಲ್ಲಿ ಬಾಟ್ಲು ಕೂಡ ಹಾಗೇನೆ ಇದೆ ಮೊನ್ನೆ ಬಂದಂತ. ಆದ್ರೆ ಇವತ್ತು ನಾವು ಏನಾದ್ರೂ ಒಂದು ಮಾಡುವಾಗ ಅವರೊಂದು ಹೇಳುವ ಮಾತಿದೆ, ಆಗ್ ಮರಳು ಆಗ್ ಹಂಚೇನೆ ಅಂತ ಹೇಳ್ತಾರೆ. ಇವತ್ತು ಆಗಿದೆ ಅಂತ ಪರಿಸ್ಥಿತಿ. ಯಾಕಂದ್ರೆ ಇವತ್ತು ಆದ ಪರಿಸ್ಥಿತಿ ಇದು. ಮಳೆ ಬಂದು 20 ದಿವಸ ಆಯ್ತು, ಒಂದು ವಾರ ಆಯ್ತು. ಈಗ ಮಳೆ ಬರುವುದಕ್ಕಿಂತ ಮುಂಚೆ 10 ದಿವಸಕ್ಕೆ ಮುಂಚೆ ಒಂದು ಡ್ರೈನೇಜ್ ಇದಾಗ್ತಾ ಇದೆ. ನಾನು ಅದನ್ನು ತೆಗೆದು ವಾಟ್ಸಪ್ ಅಲ್ಲಿ ಹಾಕಿದೆ. ಅವರ ಮಿತ್ರರು ನನ್ನ ಎದುರುಗಡೆ ಹೇಳುವಾಗ ಹೇಳ್ತಾರೆ, ಆಗ ಮಾರಲ್ಲ ಆನ ಬೇಲೆ ನೆವೆ ಅಂತ, ಹೆಂಗುಲ್ ಬೇಲೆ ಮಲ್ತಿನ ದಾಲ ತೋಜ್. ಏನು ನಾವು ಅವರ ಕೈಯಿಂದ ಆಗ್ತಾರೆ ಇವರು. ಇವತ್ತು ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಆಗಲಿ ಯಾರೇ ಆಗಲಿ ಅವರ ಕೈಯಿಂದ ಆಗ್ತಾರ? ಇವತ್ತು ಡ್ರೈನೇಜ್ 20 ದಿನದಿಂದ ಹೋಗ್ತಾ ಇದೆ, ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಳೆ ನೀರು ತುಂಬಾ ಇಳಿದೋಗಿದೆ, ಡ್ರೈನೇಜ್ ಬರ್ತಾ ಇದೆ. ಆದರೆ ಇವತ್ತು ಮಳೆ ನೀರು ಒಂದು ಮನೆಯಲ್ಲಿ ನಿಲ್ಲುವಾಗ ಬಾಲ್ದಿಯಲ್ಲಿದ್ದರೆ ಮಲೇರಿಯಾ ತಡೆಗಟ್ಟಿ ಅದು ನೀರು ಇದು ಮಾಡಿ ಅಂತ ನಮ್ಮ ಮೇಲೆ ಆಕ್ಷನ್ ಮಾಡ್ತಾರೆ ಅಲ್ಲ. ಇವತ್ತೊಂದು ಏನಾದರೂ ಒಂದು ಚಿಕ್ಕ ಒಂದು ಪಾತ್ರೆಯಲ್ಲಿ ನೀರಿದ್ರೆ ಆಕ್ಷನ್ ತೆಗಿತಾರೆ. ಇವತ್ತು ಯಾಕೆ ಹಾಗಾದ್ರೆ ಕಾರ್ಪೊರೇಷನ್ ಅವರು ಅದು ಮಾಡೋದಿಲ್ಲ? ಕಾರ್ಪೊರೇಟರ್ ಎಲ್ಲಿ ಹೋಗಿದ್ದಾರೆ? ಓಡಿ ಹೋಗಿದ್ದಾರೆ ಅವ್ರು ಬಿಟ್ಟು, ನೋಡ್ಲಿ ಅಲ್ಲ ಅವ್ರು ಬಂದು. ಇಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಜನರು ವೋಟ್ ಹಾಕ್ಲಿಕ್ಕೆ ಮಾತ್ರ, ಅದರ ನಂತರ ಮಾತಾಡ್ಲಿಕ್ಕಿಲ್ಲ. ಬೈಯುವಂತ ಕಾರ್ಪೊರೇಟರ್ ಇದ್ದಾರೆ ಇವತ್ತು. ಕುಲ್ಯ ಪೋಯ ಅಂತ ಹೇಳುವಂತ ಕಾರ್ಪೊರೇಟರ್ಗಳು ಈಗ ಎದುರಾಗಿದ್ದಾರೆ. ಅಂತ ಪರಿಸ್ಥಿತಿ ಓಟ್ ಆಗೋ ತನಕ ಮಾತ್ರ. ಓಟ್ ಆದ ನಂತರ ನಾವು ಏನು ಫೋನ್ ಮಾಡಿದ್ರು ಗೊತ್ತು ಅಂತ ಹೇಳುವಂತ ಕಾರ್ಪೊರೇಟರ್ ಇವತ್ತಿದ್ದಾರೆ. ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಿಜ. ಓಕೆ, ಚಂಗಪ್ಪ ಅವರೇ, ಇನ್ನೊಂದು ವಿಚಾರ ನಾವೀಗಾಗಲೇ ಗಮನಿಸಿದ್ವಿ. ಒಂದು ಕಡೆ ಈ ಮಳೆ ಬಂದಂತಹ ಸಂದರ್ಭದಲ್ಲಿ ನೋಡ್ಬೋದು, ಸಾಕಷ್ಟು ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು, ಆಯ್ಕೆ ಆದಂಥ ಜನಪ್ರತಿನಿಧಿ ಆಗಿರ್ಬೋದು, ಎಲ್ಲರೂ ಕೂಡ ಮಳೆಗಾಲದಲ್ಲಿ ಛತ್ರಿ ಹಿಡ್ಕೊಂಡು ಬಂದರು ಆ ಮಳೆ ಬಂದಂತಹ ಸಂದರ್ಭದಲ್ಲಿ. ಆದರೆ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತಲಿಲ್ಲ. ಅಲ್ಲಿ ಧ್ವನಿ ಎತ್ತೋದಿಲ್ಲ, ಧ್ವನಿ ಅಡಗಿ ಹೋಗಿದೆ ಎಲ್ಲರದ್ದು ಸಂಪೂರ್ಣವಾಗಿ. ಈಗ ಒಂದು ನಮ್ಮ ವಿಶೇಷವಾಗಿ ನಮ್ಮ ಕರಾವಳಿ ಪ್ರದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ಮಂಗಳೂರು ನಗರ ಇದು ಸಮುದ್ರಕ್ಕೆ ಹೊಂದಿಕೊಂಡಿರುವಂಥ ನಗರ. ಸಮುದ್ರಕ್ಕೆ ಹೊಂದಿಕೊಂಡಿರುವಂಥ ಈ ಪ್ರದೇಶ, ಕರಾವಳಿ ಪ್ರದೇಶದಲ್ಲಿ ಎಲ್ಲ ಒಂದು ಅನಾಹುತಗಳಿಗೆ ಆಹ್ವಾನ ನೀಡುವಂಥ ಪ್ರದೇಶ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಎಲ್ಲ ಸಿದ್ಧತೆ, ಸದಾ ಸಿದ್ಧತೆ ಇರಬೇಕಿಲ್ಲಿ. ಯಾಕಂತ ಹೇಳಿದ್ರೆ ಚಂಡಮಾರುತ ಬರ್ಬೋದು, ಯಾವ ಕ್ಷಣದಲ್ಲಿ ಬರ್ಬೋದು. ಈ ಮಹಾಮಾರಿ ಮಳೆ ಮೊನ್ನೆ ಬಂದಾಗೆ ಅದು ಬರ್ಬೋದು. ಸೊ ಏನು ಸುನಾಮಿ ಕೂಡ ಬರ್ಬೋದು, ಹೇಳಲಿಕ್ಕೆ ಆಗುದಿಲ್ಲ. ಸುನಾಮಿ ಬರ್ತದೆ ಅಂತ ಹೇಳುವಂತ ಮುನ್ಸೂಚನೆ ಈಗಾಗಲೇ ಬೇರೆ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಮಂಗಳೂರು ಕೂಡ ಅಂತ ಒಂದು ಡೇಂಜರಸ್ ಪ್ರದೇಶ ಅಂತ ಹೇಳಿರುವಾಗ, ಅದು ಒಂದು ಮಳೆಗಾಲಕ್ಕೆ ಮೊದಲು ಬೇಕಾದಂತಹ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಮಾಡ್ಕೊಳ್ಬೇಕು. ಎಲೆಕ್ಷನ್ ಇರಲಿ ಬಿಡ್ಲಿ, ಎಲೆಕ್ಷನ್ ಬರ್ತದೆ ಹೋಗ್ತದೆ, ಆದರೆ ಜನರ ಒಂದು ಜನಜೀವನವನ್ನ ರಕ್ಷಣೆ ಮಾಡುವಂಥದ್ದು ಜಿಲ್ಲಾಡಳಿತದ ಜವಾಬ್ದಾರಿ. ಯಾವುದೇ ಸರ್ಕಾರ ಬರಲಿ ಹೋಗ್ಲಿ, ಯಾರೇ ಜನಪ್ರತಿನಿಧಿ ಹೋಗ್ಲಿ. ಸೊ ಅದೇನಾಗ್ತದೆ, ಮಳೆಗಾಲಕ್ಕೆ ಮೊದಲು ಏನ್ ಮಾಡಬೇಕು? ಹೂಳೆತ್ತುವ ಕೆಲಸ, ಚರಂಡಿ ಹೂಳೆತ್ತುವ ಕೆಲಸವನ್ನ ಮಾಡಬೇಕು. ಚರಂಡಿ ಚೆನ್ನಾಗಿ ಫ್ಲೋ ಇದೆಯಾ ನೋಡಬೇಕು. ರಾಜ್ಯ ಕಾಲುವೆಗಳು ಏನಿದೆ ಅದರಲ್ಲಿ ಒತ್ತುವರಿ ಆಗಿದೆ ತುಂಬಾ. ಬೆಂಗಳೂರು ನಗರದಲ್ಲಿ ಇದೆ, ಮಂಗಳೂರು ನಗರದಲ್ಲಿ ಅದೇ ಪರಿಸ್ಥಿತಿ ಇದೆ. ಈಗ ದೊಡ್ಡ ದೊಡ್ಡ ರಾಜ ಕಾಲುವೆಗಳಲ್ಲಿ ಒತ್ತುವರಿ ಆಗಿದೆ, ನೀರು ಸರಾಗವಾಗಿ ಹೋಗ್ತಾ ಇಲ್ಲ, ನಿಂತಾಗೆ ನೀರಿದೆ. ಮತ್ತೆ ಮರದ ಕೊಂಬೆಗಳು, ಈ ನೇತಾಡ್ಕೊಂಡಿರುವಂತ ಕೊಂಬೆಗಳನ್ನು ಕೂಡ ಕಟ್ ಮಾಡೋದಿಲ್ಲ.
ಈಗ ಮೊನ್ನೆ ಬಂದಂತ ಮಳೆಯ ಆದಂತ ಅವಾಂತರದ ನಂತರ ಈಗ ಒಂದೊಂದು ಮರ ಕಟ್ ಮಾಡ್ತಾ ಇದ್ದಾರೆ. ನಿಜ ನಿಜ. ಇನ್ನು ಕೂಡ ನಾಳೆ ಮಳೆ ಬರುತ್ತೆ, ನಾಳೆ ಅದ್ರ ಬಗ್ಗೆ ತಲೆ ಈಗ ನಾಳೆ ಮಳೆ ಬರ್ತದೆ ಅಂತ ಮುನ್ಸೂಚನೆ ಕೊಟ್ಟಿದ್ದಾರೆ. ಏನು ಜಿಲ್ಲಾಡಳಿತ ಏನ್ ಮಾಡಿದ್ದಾರೆ, ಒಂದು ಸ್ಟೇಟ್ಮೆಂಟ್ ಕೂಡ ಇಲ್ಲ. ಈಗ ಮಿನಿಸ್ಟ್ರಿ ಫಾರ್ಮೇಶನ್ ಅದರಿಂದ ಎಲ್ಲ ನೋಡ್ಕೊಂಡು ಕೂತಿದ್ದಾರೆ. ಓಕೆ ಎಸ್, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ಸಣ್ಣ ಬ್ರೇಕ್ ಅನ್ನ ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಎಸ್, ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಒಂದು ಕಡೆಯಲ್ಲಿ ಮೊನ್ನೆ ಬಂದಂತಹ ಮಳೆಯಿಂದ ಏನೆಲ್ಲ ಅನಾಹುತಗಳು ಸೃಷ್ಟಿಯಾಯಿತು, ಇನ್ನು ನಾಳೆ ಮಳೆ ಬರುತ್ತೆ ಅನ್ನುವಂತಹ ಒಂದು ಸೂಚನೆ ಇದೆ. ಜೊತೆಗೆ ಇನ್ನು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಟ್ ಅದಕ್ಕೋಸ್ಕರ ಮಂಗಳೂರು ಮಹಾನಗರ ಪಾಲಿಕೆ ಯಾವ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅನ್ನುವಂಥದ್ದು, ಯಾಕಂದ್ರೆ ಈಗಾಗಲೇ ಕಳೆದ ಒಂದು ವಾರದಲ್ಲಿ ಬಂದಂತಹ ಮಳೆಯಿಂದಲೇ ಸಾಕಷ್ಟು ಅನಾಹುತಗಳಾಗಿತ್ತು. ಬಟ್ ಅದನ್ನೇ ಕೂಡ ಇವತ್ತಿಗೂ ಕೂಡ ಸರಿಪಡಿಸುವಂತಹ ಗೋಜಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬರುವಂತಹ ಮಳೆಯ ಅವಾಂತರವನ್ನ ಯಾವ ರೀತಿಯಲ್ಲಿ ತಪ್ಪಿಸಬಹುದು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಎಸ್, ಈಗಾಗಲೇ ಚಂಗಪ್ಪ ಅವರೇ ನಾವು ಹೇಳಿದ್ವಿ, ಒಂದು ಕಡೆ ಮಾತಾಡಿದ್ವಿ, ಈಗಾಗಲೇ ಈ ಕಳೆದ ಸಾರಿ ಬಂದಂತಹ ಒಂದು ಮಳೆಯಿಂದನೇ ಸರಿಯಾದ ರೀತಿಯಲ್ಲಿ ಇವತ್ತು ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿಕ್ಕಾಗ್ಲಿಲ್ಲ. ಇನ್ನು ಕೂಡ ನಾಳೆ ಮಳೆ ಆರಂಭ ಆಗುತ್ತೆ ಅನ್ನುವಂಥ ಸೂಚನೆ ಎಲ್ಲ ಇದೆ. ಬಟ್ ಇಷ್ಟೊಂದು ನಿರ್ಲಕ್ಷ್ಯತನವನ್ನುವಂಥದ್ದು ಒಂದು ಕಡೆ ಇದೆ. ಇನ್ನೊಂದು ಕಡೆ ಈಗಾಗಲೇ ಕುಮಾರ್ ಮಾಲೆಮರ್ ಅವರು ಹೇಳಿದ್ರು ಕರೆಂಟ್ ಇತ್ತು ಆ ಸಂದರ್ಭದಲ್ಲಿ. ಬಟ್ ಆ ರೀತಿ ಏನಾದ್ರೂ ಅನಾಹುತಗಳಾದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ ನೋಡಿ. ಈಗ ಏನಾಗಿದೆ ಗೊತ್ತುಂಟ, ಇಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಕೋಆರ್ಡಿನೇಷನ್ ಇಲ್ಲ. ಈಗ ಎಲೆಕ್ಟ್ರಿಕಲ್ ಇದು ಮೆಸ್ಕಾಮ್ನವರಿಗೆ, ಕಾರ್ಪೊರೇಷನ್ ಅವರಿಗೆ, ಒಳಚರಂಡಿ ವ್ಯವಸ್ಥೆ ಮಾಡುವವರಿಗೆ ಒಂದು ಕೋಆರ್ಡಿನೇಷನ್ ಇಲ್ಲ. ಪೊಲೀಸ್ ಇಲಾಖೆಗೆ ಈಗ ಕಂಟ್ರೋಲ್ ರೂಮ್ಗೆ ಏನು ತಿಳಿಸಿದ್ರು ಇಮಿಡಿಯೇಟ್ ಸ್ಪಂದನೆ ಮಾಡುವಂಥದ್ದಿಲ್ಲ. ಅವ್ರು ಮಾತಾಡುವಂಥ ಒಂದು ನಿರ್ಲಕ್ಷ್ಯ. ಈಗ ನಾನೇ ಒಂದು ವಕೀಲನಾಗಿ ಫೋನ್ ಮಾಡಿದ್ರು ಕೂಡ ಎಷ್ಟೊಂದು ನಿರ್ಲಕ್ಷ್ಯ ತಾಳ್ತಾರೆ ಅಂತ ಹೇಳುವಾಗ ಸಾಮಾನ್ಯ ಪ್ರಜೆಗಳಿಗೆ ಹೇಗೆ ಇದು ಮಾಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಈ ಸ್ಪಂದನೆ ಮಾಡುವಂಥದ್ದು ಬಹಳ ಮುಖ್ಯ. ನೋಡಿ, ಈಗ ಮಹಾನಗರ ಪಾಲಿಕೆ ಅಲ್ಲಿಗೆ ಫೋನ್ ಮಾಡಿದರೆ ಅಲ್ಲಿ ಒಂದು ಕಂಟ್ರೋಲ್ ರೂಮ್ ಇದೆ, ಅಲ್ಲಿ ಫೋನ್ ಮಾಡಿದ್ರು ಸ್ಪಂದನೆ ಕೊಡೋದಿಲ್ಲ. ಒಂದು ಕಂಟ್ರೋಲ್ ಇದ್ರೆ ಸಾಲೋದಿಲ್ಲ, 4-5 ಫೋನ್ಗಳು ಇರಬೇಕು. ಆ ಸ್ಪಂದನೆ, ಅದಕ್ಕೆ ಕೂಡಲೇ ಸ್ಪಂದನೆ ಮಾಡುವಂಥ ಜನರು ವ್ಯವಸ್ಥೆ ಇರಬೇಕು ಅವ್ರ ಹತ್ರ. ಇದೇನಿರೋದಿಲ್ಲ, ಕಂಪ್ಲೇಂಟು ನಾವು ಹೇಳ್ತೇವೆ, ಅವ್ರಿಗೆ ಹೇಳ್ತೇವೆ, ಇವ್ರಿಗೆ ಹೇಳ್ತೇವೆ ಅಂತ ಹೇಳ್ತಾರೆ. ಆಮೇಲೆ ಎಷ್ಟೋ ಗಂಟೆ ನಂತರ ಬರ್ತಾರೆ, 2-3 ಗಂಟೆವರೆಗೆ. ಅಷ್ಟರ ಒಳಗೆ ಆಗುವಂಥ ಅನಾಹುತ ಆಗಿ ಹೋಗ್ತದೆ, ಜೀವ ಕಳ್ಕೊಂಡು ಹೋಗ್ತಾರೆ. ಸೊ ಅದರ ಬಗ್ಗೆ ಬಹಳ ಜಾಗೃತರಾಗಬೇಕು ಜಿಲ್ಲಾಡಳಿತ. ಈ ಒಂದು ಕಂಟ್ರೋಲ್ ರೂಮ್ ಇಟ್ಕೊಂಡು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಕಂಟ್ರೋಲ್, ಈ ಮಹಾನಗರ ಪಾಲಿಕೆಯಲ್ಲಿ ಕಂಟ್ರೋಲ್ ರೂಮ್ ಇರಬೇಕು, ಮೆಸ್ಕಾಮ್ನಲ್ಲಿ ಬೇರೆ ಇರಬೇಕು. ಅದು ಒಂದೊಂದು ಇದ್ರೆ ಕೂಡ ಅವರು ಪ್ರಯೋಜನ ಇಲ್ಲ, 2-3 ಕಂಟ್ರೋಲ್ ನಂಬರ್ಸ್ ಇರಬೇಕು. ಸೊ ಹಾಗಿದ್ರೆ ಮಾತ್ರ ಜನರ ಆ ಸಂದರ್ಭದಲ್ಲಿ, ಇಂತಹ ಕ್ಲಿಷ್ಟ ಸಂದರ್ಭಗಳಲ್ಲಿ ಸ್ಪಂದನೆ ಮಾಡಲಿಕ್ಕೆ ಇದಾಗ್ತದೆ. ಕೋಆರ್ಡಿನೇಷನ್ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುವುದು ನಮ್ಮ ಜಿಲ್ಲೆಯಲ್ಲಿ ಅಗ್ನಿಶಾಮಕ ದಳಕ್ಕೆ ಮಾತ್ರ. ಅವರು ಬಹಳ ಸರ್ವಸನ್ನದ್ಧರಾಗಿರ್ತಾರೆ, ಇಮಿಡಿಯೇಟ್ ಬರ್ತಾರೆ, ಬಹಳ ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ. ಸೊ ಅದೊಂದೇ ನಾನು ಕಂಡಿದ್ದು ಮೊನ್ನೆ ಇದರಲ್ಲಿ. ಬೇರೆ ಯಾವ ಡಿಪಾರ್ಟ್ಮೆಂಟ್ ಅಷ್ಟಿಲ್ಲ. ಮೆಸ್ಕಾಂ ಬಹಳ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಮೆಸ್ಕಾಂ ಕೂಡ ಬಹಳ, ನಮ್ಮ ಮನೆ ಹತ್ರ ಕೂಡ ಇಲ್ಲಿ ವಿಜಯಲ್ಲಿ ಆಯಿತು, ಎಲೆಕ್ಟ್ರಿಕ್ ಶಾರ್ಟ್ ಸರ್ಟಿಫಿಕೇಟ್ ಆಗಿ ರಾತ್ರಿ ಒಬ್ಬರ ಮನೆಗೆ ಬೆಂಕಿ ಹತ್ಕೊಂತು. ಆ ಸಂದರ್ಭದಲ್ಲಿ ಅವರು ಫೋನ್ ಮಾಡಿದ್ರೆ ಮೆಸ್ಕಾಂನವರು ರೆಸ್ಪಾಂಡ್ ಮಾಡಲಿಕ್ಕೆ ಇಲ್ಲ. ಅಗ್ನಿಶಾಮಕ ದಳದವರು ಬಂದು ಮತ್ತೆ ಅವರು ಫೋನ್ ಮಾಡಿದ ನಂತರ ಬಂದರು. ಇಲ್ಲದ್ರೆ ದೊಡ್ಡ ಅನಾಹುತ ಆಗ್ತಾ ಇತ್ತು. ಸೊ ಈ ಪರಿಸ್ಥಿತಿಯಲ್ಲಿ ಸ್ಪಂದನೆ ಮಾಡುವಂಥದ್ದು ಬಹಳ ಮುಖ್ಯ. ಅದಕ್ಕೆ ಕಂಟ್ರೋಲ್ ರೂಮ್ ಚೆನ್ನಾಗಿರಬೇಕು. ಈಗ ಮೊನ್ನೆ ಆದಂಥ ಘಟನೆ, ಆ ಘಟನೆಯ ನಂತರ ಏನು ಕ್ರಮ ಕೈಗೊಳ್ಳಬೇಕು ಅದು ಕೈಗೊಳ್ಳಿಲ್ಲ. ನಾನು ಈಗಾಗಲೇ ಹೇಳಿದಾಗೆ ನೀರು, ಈ ಮಣ್ಣು ಕಲುಷಿತ ನೀರು, ಬೇರೆ ಬೇರೆ ಚರಂಡಿಯ ನೀರು ಎಲ್ಲ ರಸ್ತೆಗೆ ಹರಿದು ಬಂದು ಅದೆಲ್ಲ ಹೋಗಿ ಬಾವಿಗೆ ಸೇರಿ ಅದೇ ನೀರನ್ನು ನಾವು ಕುಡಿತಾ ಇದ್ದೇವೆ. ಈಗ ಈ ಅದನ್ನು ಹೋಗಿ ಏನು ಮಾಡಬೇಕಿತ್ತು, ಈ ಮಹಾನಗರ ಪಾಲಿಕೆಯವರು, ಅವರ ಈ ಕಾರ್ಪೊರೇಟರ್ಸು, ಅವರ ಸಿಬ್ಬಂದಿಗಳನ್ನು ಕರ್ಕೊಂಡು ಹೋಗಿ ಪ್ರತಿಯೊಬ್ಬರ ಬಾವಿಯನ್ನು ಚೆಕ್ ಮಾಡಿ, ಬಾವಿಗೆ ಅದೇನು ಕ್ಲೋರಿನ್ ಇದು ಮಾಡಿ ಸಿಂಪಡಿಸಿ ಕ್ಲೀನ್ ಮಾಡುವಂಥದ್ದು ಅಂತ ಕೆಲಸ ಮಾಡಬೇಕು. ಪ್ರತಿಯೊಬ್ಬರು ಒಂದೊಂದು ವಾರ್ಡ್ ಅಲ್ಲಿ ಕೂಡ ಈಗಾಗಲೇ ಕಾರ್ಪೊರೇಟರ್ ಇದ್ದಾರೆ, ಮಾಡ್ಬೋದಲ್ಲ. ಅವರು ಒಂದು ವಾರ್ಡನ್ನು ದೇ ಕೆನಾಟ್ ಮೇಂಟೈನ್ ಒನ್ ವಾರ್ಡ್. ಒಂದು ವಾರ್ಡನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗೋದ್ರ ರಾಜ್ಯವನ್ನು ಹೇಗೆ ಮೇಂಟೈನ್ ಮಾಡ್ತಾರೆ ಅವರು? ಇದು ಪ್ರಶ್ನೆ. ಒಂದು ವಾರ್ಡನ್ನು ಮೇಂಟೈನ್ ಮಾಡಬೇಕಂದ್ರೆ ಅಲ್ಲಿ ಜನರೊಟ್ಟಿಗೆ, ಈಗ ಮಾಲೆಮಾರರಂಥ ಕಾರ್ಯಕರ್ತರಿದ್ದಾರೆ, ಅವರೊಟ್ಟಿಗೆ ಸೇರಿಕೊಳ್ಳುವಂಥದ್ದು ನಾವಿದ್ದೇವೆ. ಹಾಗೆ ನಮ್ಮಂಥ ಹಲವಾರು ಕಾರ್ಯಕರ್ತರು ಇರ್ತಾರೆ, ಸಾಮಾಜಿಕ ಕಾರ್ಯಕರ್ತರು. ಅವರ ಸಹಾಯವನ್ನು ಪಡೆದು ಇದಕ್ಕೆ ಸ್ಪಂದನೆ ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ? ಈಗ ಬಾವಿಯಲ್ಲಿ ಕಲುಷಿತ ನೀರು ಎಲ್ಲ ಕಡೆ ಇದೆ, ಇದರಿಂದ ಸಾಂಕ್ರಾಮಿಕ ರೋಗ ಹರಡ್ತದೆ, ಡೆಂಗ್ಯೂ ಬರ್ತದೆ, ಇದಂತೂ ನಿಫಾ ವೈರಸ್ ಬರ್ತಾ ಇದೆ, ದಿನಕ್ಕೊಂದು ವೈರಸ್ ಹೆಸರು ಬರ್ತದೆ. ಎಲ್ಲ ಹಕ್ಕಿಗಳ ಹೆಸರಲ್ಲಿ ವೈರಸ್ ಇದೆ, ಎಲ್ಲ ಪ್ರಾಣಿಗಳ ಹೆಸರಲ್ಲಿ ವೈರಸ್ಗಳು ಬಂದಿದೆ. ಸೊ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳದಿದ್ದರೆ ಇನ್ನೊಂದು ದಿನ ಬಹಳ ತೊಂದರೆಗೀಡಾಗ್ತೇವೆ. ನಾವು ಈಗಾಗಲೇ ಎಲ್ಲ
ಪ್ರಕೃತಿ ವಿಕೋಪಕ್ಕೆ ನಾವು ಎದುರಾಗಿದ್ದೇವೆ. ಹೌದು. ಈ ಕೋಸ್ಟಲ್ ಅದು ವಿಶೇಷವಾಗಿ ಮಂಗಳೂರು ನಗರ. ಸೊ ಇಲ್ಲಿ ಮಂಗಳೂರು ನಗರದಲ್ಲಿ ವಿಶೇಷವಾದಂತಹ ಜಾಗೃತಿ ಆಗಬೇಕು, ಒಂದು ಜಾಗೃತಿ ದಳ ಇರಬೇಕು ಈ ಸಂದರ್ಭದಲ್ಲಿ. ಅದೇನು ಕಾಣ್ತಾ ಇಲ್ಲ. ಯಾಕಂದ್ರೆ ಮೊನ್ನೆ ಮಳೆ ಬಂದಂತ ಸಂದರ್ಭದಲ್ಲೇ ಕೂಡ ನಾವು ಗಮನಿಸಬಹುದು, ಯಾರು ಕೂಡ ಅದ್ರ ಬಗ್ಗೆ ಅಷ್ಟೊಂದು ಯಾರು ಕೇರ್ಲೆಸ್. ಅಂದ್ರೆ ಎಲೆಕ್ಷನ್ ಆಯ್ತು, ಎಲೆಕ್ಷನ್ ಆಯ್ತು, 12ಕ್ಕೆ ಆಯ್ತು, ರಿಸಲ್ಟ್ ಬಂದಾಯ್ತು, ಸರ್ಕಾರ ಮಾಡೋದು ಬಿಡೋದು ಅಲ್ಲಿಗೆ ಬಿಟ್ಟ ವಿಚಾರ. ಇಲ್ಲಿದ್ದಾರಲ್ಲ ಜನಪ್ರತಿನಿಧಿಗಳು, ಮಹಾನಗರ ಪಾಲಿಕೆ ವಾರ್ಡ್ ಕಾರ್ಪೊರೇಟರ್ಗಳಿದ್ದಾರೆ, ಮೇಯರ್ ಇದ್ದಾರೆ, ಬೇರೆ ಬೇರೆಯವರಿದ್ದಾರೆ, ಜಿಲ್ಲಾಡಳಿತ ಇದೆ. ಇವ್ರ ಕೆಲಸ ಮಾಡಲಿ. ಎಲೆಕ್ಷನ್ ಆಗೋದು ಆಗ್ತಾ ಇರ್ತದೆ, ಅದು ಬೇರೆ ವಿಚಾರ. ಇರುವಂಥ ಜನಪ್ರತಿನಿಧಿಗಳು ಸಾಮಾಜಿಕ ಸೇವಾ ಕಾರ್ಯಕರ್ತರ ಸಹಾಯ ತೆಗೆದುಕೊಂಡು ಯಾಕೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ? ಡಿಪಾರ್ಟ್ಮೆಂಟ್ ಇದೆ, ಡಿಪಾರ್ಟ್ಮೆಂಟ್ ಸಂಪೂರ್ಣ ನಿಷ್ಕ್ರಿಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಮೆಸ್ಕಾಂ ಡಿಪಾರ್ಟ್ಮೆಂಟು, ಮಹಾನಗರ ಪಾಲಿಕೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದರ ಬಗ್ಗೆ ಬಹಳ ಮುತುವರ್ಜಿ ಇನ್ನೂ ವಹಿಸಬೇಕು. ಇದು ಸಾಲೋದಿಲ್ಲ. ಜನರ ಸಲಹೆಯನ್ನು ಪಡ್ಕೊಳ್ಬೇಕು, ಅದು ಮಾಡೋದಿಲ್ಲ ಅವರು. ಸೊ ಈ ಕೆಲಸ ಇನ್ನು ಮುಂದೆ ಆದರೂ ಆಗಲಿ ಅಂತ ನಾವು ಆಶೆ ಮಾಡ್ತಾ ಇದ್ದೇವೆ. ಈಗ ನಾಳೆಗಲೇ ಮಳೆ ಮುನ್ಸೂಚನೆ ಕೊಟ್ಟಿದ್ದಾರೆ. ಏನು ಜಿಲ್ಲಾಡಳಿತ ಮುನ್ಸೂಚನೆ ಕ್ರಮ ಕೈಗೊಂಡಿದ್ದಾರೆ ಗೊತ್ತಿಲ್ಲ. ಇದು ಮೀನುಗಾರಿಕೆಗೆ ಹೋಗಬೇಡಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಅಷ್ಟೇ. ಆ ದಿವಸ ಮಳೆ ಬರೋದಿಲ್ಲ. ಅವ್ರು ಹೇಳಿದ ದಿವಸ ಮಳೆ ಇರೋದಿಲ್ಲ. ಈಗ ನಾಳೆ ಜೋರು ಮಳೆ ಅಂತಾರೆ, ಇಷ್ಟವರೆಗೆ ಮಳೆ ಬರಲಿಲ್ಲ. ಈ ಮೆಟಲಾಜಿಕಲ್ ಡಿಪಾರ್ಟ್ಮೆಂಟ್ ಈ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಯಾವುದು ಇಷ್ಟವರೆಗೆ ಸತ್ಯ ಆಗಲಿಲ್ಲ. ಕಳೆದ ವರ್ಷ ನಾನು ನೋಡಿದ್ದೇನೆ 29ಗೆ ಮಳೆ ಬರ್ತದೆ ಅಂತ ಹೇಳಿದ್ರು, 3ನೇ ತಾರೀಕು ಅಂತ ಹೇಳಿದ್ರು, 7ನೇ ತಾರೀಕು ಹೇಳಿದ್ರು, 12ನೇ ತಾರೀಕು ನಂತರ ಮಳೆ ಬಂತು. ಈ ವರ್ಷ ಕೂಡ ಮುಂಗಾರು ಸರಿಯಾಗಿ ಎಂಟರ್ ಆಗಿದೆ ಇಲ್ಲ ಅಂತ ಮೆಟಲಾಜಿಕಲ್ ಡಿಪಾರ್ಟ್ಮೆಂಟ್ ನಮಗೆ ಕರೆಕ್ಟ್ ಮುನ್ಸೂಚನೆ ಕೊಟ್ಟಿಲ್ಲ. ಕನ್ಫರ್ಮ್ ಇಲ್ಲ. 29ಗೆ ಬರ್ತದೆ ಕೇರಳ ಪ್ರವೇಶ ಅಂತ. ಮೊನ್ನೆ ಬಂದಂತ ಮಳೆ ಮುಂಗಾರು ಬಂದ್ಬಿಡ್ತು, ಕುಂಭದ್ರೋಣ ಮಳೆ ಅಂತ ಹೇಳಿದ್ರು ಒಬ್ರು ಮುಂಗಾರು ಮಳೆ ಅಂತ ಹೇಳಿದ್ರು, ಇನ್ನೊಬ್ರು ಮೆಕುನ ಚಂಡಮಾರುತ ಅಂತ ಹೇಳಿದ್ರು. ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಿಲ್ಲ, ಇನ್ನೂ ಜನರಿಗೆ ಗೊತ್ತಿಲ್ಲ. ಈಗ ನೋಡುವಾಗ ಮುಂಗಾರು ಇನ್ನೂ ಪ್ರವೇಶ ಆಗ್ಲಿಲ್ವಾ ಅನ್ನುವಂಥದ್ದು ಭಾಸ ಆಗ್ತಾ ಇದೆ. ಯಾಕಂದ್ರೆ ಈಗಿನ ಒಂದು ಸಿಚುವೇಶನ್ ಆಗಿದೆ, ಮಳೆ ಇಲ್ಲ. ಮೊನ್ನೆ ಒಂದು ಮಳೆ ಬಂದು ಹೋದ ನಂತರ 29ನೇ ತಾರೀಕು ಬಂದಂತ ಒಂದು ಮಹಾ ಮಳೆ ಬಿಟ್ರೆ ಮಳೆ ಇಲ್ಲ. ನಿಜ. ಓಕೆ, ಯಾಕಂದ್ರೆ ನಾಳೆ ಇನ್ನು ಮಳೆ ಬರುತ್ತೆ ಅಂದ್ರೆ ಇವತ್ತು ಅಟ್ಲೀಸ್ಟ್ ಮುನ್ಸೂಚನೆ ಆದ್ರೂ ಇರಬೇಕಾಗಿತ್ತು. ಮುನ್ಸೂಚನೆ ಅದ್ರ ಬಗ್ಗೆ ಏನ್ ಕೆಲಸ ಮಾಡಿದ್ದೇವೆ ಒಂದು ಮಾಧ್ಯಮದ ಮುಖಾಂತರ ತಿಳಿಸುವಂಥದ್ದು ಜನರಿಗೆ, ಅದೇನು ಮಾಡಲಿಲ್ಲ. ಓಕೆ, ಕುಮಾರ್ ಮಲೆಮರ್ ಅವರೇ, ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರು ಕೂಡ ಜನತೆ ಯಾಕೆ ಇವತ್ತು ಮಾತನಾಡ್ತಾ ಇಲ್ಲ ಅಂತ? ಅದೇ ಮುಖ್ಯವಾಗಿ ಬೇಕಿದ್ದದು ಈಗ. ಯಾಕಂದ್ರೆ ಇವರು ಹೇಳಿದಾಗೆ ಎಲ್ಲ ಕಡೆ ಹೋರಾಟ ಮಾಡ್ಲಿಕ್ಕೆ ಇವರಂತವರು ನಮ್ಮಂತವ್ರು ಎದುರು ಬೀಳೋದು, ಲಾಸ್ಟಿಗೆ ನಾವೇ ಅದೇ ಆಗ ಮರಲಂತ ಬೈಗಳು ತಿನ್ನೋದು. ಇವತ್ತು ಕೆಲ ಜನಗಳು ಇವತ್ತು ಮನೆಯಲ್ಲಿ ಕೂತು ಇವತ್ತು ನಾನು ಹೇಳ್ಬೇಕಾದ್ರೆ ಎಷ್ಟೋ ಜನದ ಮನೆಯಲ್ಲಿ ನೀರು ನುಗ್ಗಿದೆ, ಸಮಸ್ಯೆ ಆಯ್ತು, ಎಷ್ಟು ಸಮಸ್ಯೆಗಳು ಸೃಷ್ಟಿ ಆಗ್ತಿದ್ರು ಕೂಡ ಇವತ್ತು ನೀರು ಬರುವಂತ ಒಂದು ಚರಂಡಿಯಲ್ಲಿ ಕುಡಿಯುವ ನೀರಿನ ಪೈಪ್ 4 ಇಂಚಿ ಕುಡಿಯುವ ನೀರಿನ ಪೈಪ್ ಅನ್ನು ಪಾಸಿಂಗ್ ಮಾಡ್ತಾ ಇದ್ದಾರೆ. ನಿಲ್ಲಿಸ್ಲಿಕ್ಕೆ ಹೋಗೋ ನನ್ನ ಮೇಲೆನೆ ಒಂದು ಕೇಸ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಆದ್ರೆ ಆಚೆ ಈಚೆ ಇರುವ ಜನರಿಗೆ ಮಾತಾಡ್ಲಿಲ್ಲ. ಇವತ್ತು ನೋಡಿ, ಇವತ್ತು ಮೊನ್ನೆ ಮಳೆ ಬಂದು ನೀರ್ ನಿಲ್ಲುವಾಗ ಅಲ್ಲಿ ಒಂದು ಪೈಪ್ ಹೋಗಿದೆ. ಹಾಗಾದ್ರೆ ಆ ದಿನ ಮಾಡುವ ಕೆಲಸ ನಿಲ್ಲಿಸ್ತಿದ್ರೆ ಎಲ್ರು ಸೇರ್ತಿದ್ರೆ ಇವತ್ತು ಪೈಪ್ ಹೋಗುದಿಲ್ಲ. ಅಲ್ಲಿ ಅವ್ರು ಹೊಂಡ ಮಾಡಿ ಏನಾದ್ರು ಮಾಡ್ತಾರೆ. ಇವತ್ತು ಜನರಿಗೆ ಏನಂದ್ರೆ ನಮ್ಗೆ ಒಮ್ಮೆ ನೀರು ಸಿಕ್ಕಿದ್ರೆ ಆಯ್ತು, ಇನ್ನು ಕಾಲಕ್ರಮೇಣ ಏನ್ ಮಾಡ್ಬೇಕು ಅದಿಲ್ಲ. ಇವತ್ತಿನ ಜನರು ನಿಜವಾಗಿ ನಾನು ಹೇಳ್ಬೇಕಾದ್ರೆ ಮೂರ್ಖತನದವರು ಇವತ್ತು ತುಂಬಾ ಜನ ಇದ್ದಾರೆ. ಇವತ್ತು ನೋಡಿಯು ನನ್ನ ಮನೆ ತೊಂದರೆ ಇಲ್ಲ, ನನ್ನ ಮನೆ ನೀರಿಲ್ಲ ತೊಂದರೆ ಇಲ್ಲ, ಇನ್ನೊಂದು ಮನೆಗೆ ಹೋಗಿದ್ದು ಅದು ನೋಡ್ಬೇಕು ಮೊದಲಿಗೆ. ಲಾಸ್ಟಿಗೆ ಇನ್ನೊಂದು ಮನೆಗೆ ಹೋಗಿ ಏನಾದ್ರೆ ಅವನ ಮನೆಗೆ ಸಹ ನೀರು ಬರ್ತದೆ ಅವನಿಗೆ ಗೊತ್ತಿಲ್ಲ. ಇವತ್ತು ಅಂತ ಪರಿಸ್ಥಿತಿ ತುಂಬಾ ಕಡೆ ನಿರ್ಮಾಣ ಆಗಿದೆ. ಇವತ್ತು ನೋಡಿ, ನೀವು ನೋಡಿರ್ಬೋದು, ಇಲ್ಲಿ ತುಂಬೆ ಅಂತ ಬರುವಂತ ದೊಡ್ಡ ಪೈಪ್, ಅದು ನೀರು ಕುಡಿಯುವ ನೀರು, ಅದು ಆ ನೀರು ಬರುವಲ್ಲಿ ಡ್ರೈನೇಜ್ ಬರ್ತಾ ಇದೆ ಈಗ. ಹಾಗಾದ್ರೆ ಆ ಡ್ರೈನೇಜ್ ಒಂದು ವೇಳೆ ನೀರು ಆ ಪೈಪ್ ಹೊಟ್ಟೆ ಆದ್ರೆ ಅದರ ಒಳಗೆ ಹೋಗುದಿಲ್ಲ. ಅಲ್ಲಿ ಪೈಪ್ ಹೊಟ್ಟೆ ಆದ್ರೆ ವೆಲ್ಡ್ ಮಾಡ್ಲಿಕ್ಕೆ ಅದು ಆಫ್ ಮಾಡುವಾಗ ಒಳಗಡೆ ಹೋಗ್ತದೆ ಡ್ರೈನೇಜ್ ನೀರು. ಆಗ ಕುಡಿತಾರೆ ಜನರು. ಅವರಿಗೆ ಒಮ್ಮೆ ಆಗುವಾಗ ಚರಂಡಿ ಆಗ್ತದೆ, ಬಿಡ್ತಾರೆ, ತೊಂದರೆ ಇಲ್ಲ ಮಾಡ್ಲಿ ಅಂತ. ಅದು ಎಲ್ಲಿ ಮಾಡ್ತಿದ್ದಾರೆ ನೋಡ್ಬೇಕು. ಜನರು ನಿಜವಾಗಿ ಎಚ್ಚೆತ್ಕೊಳ್ಬೇಕು. ಯಾಕೆಂದ್ರೆ ಇವತ್ತು ನೋಡಿ, ಇವತ್ತು ಒಂದು 10 ಜನ ಎಚ್ಚೆತ್ಕೊಂಡ್ರೆ ಆಗುದಿಲ್ಲ. ಆ ಏರಿಯಾದವರು ಎಲ್ಲ ಒಂದು ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಆ ಏರಿಯಾದವರು ಸುಮ್ಮನೆ ಕೂತ್ರೆ ಅಲ್ಲಿಗೆ ಕಾರ್ಪೊರೇಟರ್ ಬೆನ್ನು ತಟ್ಟಿ ಹೋಗ್ತಾರೆ, MLA ಸಹ ಬಂದು ಬೆನ್ನು ತಟ್ಟಿ ಹೋಗ್ತಾರೆ. ನನ್ನನ್ನು ಬೆನ್ನು ತಟ್ಟಿ ಹೋದ್ರು, ಅವರಿಗೆ ಅದೇ ಒಂದು ಖುಷಿ ಈಗಿನ ಒಂದು ಕೆಲ ಜನರಿಗೆ. ಎಲ್ಲರೂ ಎಚ್ಚೆತ್ಕೊಳ್ಬೇಕು ಅಂತ ನಾನು ಇವತ್ತು ಜನರ ಒಂದು ಹೋರಾಟನೇ ಸಾಕಾಗ್ತಿಲ್ಲ ಅಂತ. ಜನರು ಎದ್ರೆ ಮಾತ್ರ ಇಂಥ ಕೆಲಸ ಆಗ್ಬೋದು. ಯಾಕೆಂದ್ರೆ ಇವತ್ತು ನೋಡಿ, ಎಲ್ಲ ಜನರು ಸುಮ್ಮನೆ ಕೂತದ್ರಿಂದ ಇಂಥ ಎಲ್ಲ ಒಂದು ನೆರೆ ಅದೆಲ್ಲ ಆಗ್ತಾ ಇದೆ. ಇವತ್ತು ನೋಡಿ, ಆಚೆಯಿಂದ ಎಷ್ಟು ಎಯ್ಯಾಡಿ KPT ಇಂದ ಬರುವಂತ ನೀರೆಲ್ಲ ಇಲ್ಲಿಂದ ಬರ್ಬೇಕಷ್ಟೇ, ಇಲ್ಲಿಂದ ಬರಬೇಕು. ಇಲ್ಲಿ ಒಂದು ಚೌಕಿ ಹತ್ರ, ಒಂದು ಚೌಕಿ ಜಂಕ್ಷನ್ ಹತ್ರ ಆಗಿ ಬರಬೇಕು. ಎಷ್ಟು ಅಂಗಡಿಗಳು ಇವತ್ತು ಮುಳುಗ್ತಾ ಇದೆ ಅಲ್ಲಿ. ಯಾಕೆ ಹೇಗೆ ಮುಳುಗ್ತದೆ ಗೊತ್ತದು? ಹಿಂದ್ಗಡೆ ಅಷ್ಟು ಅಗಲದ ತೋಡಿದೆ,
ಯಾಕೆ ಅದನ್ನು ಕ್ಲೀನ್ ಮಾಡಿ ಕೊಡೋದಿಲ್ಲ, ಯಾಕೆ ಡೀಪ್ ಮಾಡೋದಿಲ್ಲ? ಆದರೆ ಯಾರು ಜನರು ಮಾತಾಡೋದಿಲ್ಲ. ಯಾಕೆಂದ್ರೆ ಆ 4 ಅಂಗಡಿಯವರು ಬೊಬ್ಬೆ ಆಗ್ತಾ ಇದ್ದಾರೆ. ಈಗ ಮೊನ್ನೆ ಕೆಲವರಿಗೆ ಬುದ್ಧಿ ಬಂದಿದೆ, ಅವರ ಮನೆಗೆ ನೀರು ಹೋಗುವಾಗ. ಅದೇ ನಮ್ಮ ಮನೆಗೆ ನೀರು ಬಂದ್ರೆ ಮಾತ್ರ ನಾವು ಎಚ್ಚೆತ್ಕೊಳ್ತೇವೆ. ಅದೇ ರೀತಿ ಎಲ್ರಿಗೂ ಒಮ್ಮೆ ನಾನು ಹೇಳ್ಬೇಕಾದ್ರೆ ಒಮ್ಮೆ ಬೇಸರ ಆಗ್ಬೋದು, ಒಮ್ಮೆ ಎದ್ದೇಳ್ಬೇಕು, ನೀರು ಎಲ್ಲ ಕಡೆ ಬರಬೇಕು, ಆಗ ಎಲ್ಲರೂ ಎಚ್ಚೆತ್ಕೊಳ್ತಾರೆ. ಯಾಕೆಂದ್ರೆ ಅಷ್ಟು ಬೇಸರ ಆಗ್ತದೆ ಕೆಲವರನ್ನು ನೋಡುವಾಗ. ನಿಜ ನಿಜ. ಯಾಕಂದ್ರೆ ಬೇರೆಯವರಿಗೂ ಕೂಡ ಸಮಸ್ಯೆ ಆಗುತ್ತೆ, ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು, ಅವರಿಗೂ ಕೂಡ ಸಹಕರಿಸಬೇಕು ಅನ್ನುವಂತ ಭಾವನೆ ಇವತ್ತು ಕಡಿಮೆ ಆಗ್ತದೆ. ಇವತ್ತು ಒಂದು ಪ್ರದೇಶದಲ್ಲಿ ತುಂಬಾ ಒಂದೇ ಮನೆ ಕಟ್ತಾರೆ. ಈಗ ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಮನೆ ಕಟ್ತಾರೆ, ಅವರು ಎತ್ತರದಲ್ಲಿ ಇದ್ದಾರೆ ಅಂತ ಮನೆ ಕಟ್ತಾರೆ, ಮತ್ತೆ ಅಲ್ಲಿ ರಸ್ತೆ ಬರ್ತದೆ, ಎತ್ತರ ಬರ್ತದೆ. ಆಗ ಆ ಮನೆಯವರು ಸ್ವಲ್ಪ ಏನಾದ್ರು ಅದಕ್ಕೆ ವ್ಯವಸ್ಥೆ ಅವರೇ ಮಾಡ್ತಾರೆ. ಅದು ತುಂಬಾ ಕಡೆ ಆಗಿದೆ. ಈಗ ನಮ್ಮಲ್ಲಿ ಎಲ್ಲ ಆಗಿದೆ ಅಂತದೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತುಂಬಾ ಮನೆಗಳು ಹೊಂಡದಲ್ಲಿ ಉಂಟು. ಆದ್ರೆ ಅವರ ಆ ಮಟ್ಟಕ್ಕೆ ಏನ್ ಬೇಕು ಅದೆಲ್ಲ ಈಗ ವ್ಯವಸ್ಥೆ ಮಾಡಿದ್ದಾರೆ. ಆದ್ರೂ ಇವತ್ತು ಜನಗಳು ಏನು ಮಾತಾಡೋದಿಲ್ಲ. ನಿಜ. ಓಕೆ, ಚಂಗಪ್ಪ ಅವರೇ, ಈ ಜನರ ನಿರ್ಲಕ್ಷ್ಯದ ಬಗ್ಗೆ ಏನ್ ಹೇಳ್ತೀರಾ? ನಿರ್ಲಕ್ಷ್ಯ ಇದು ಈಗ ಕುಮಾರ್ ನಾವೆಲ್ಲ ಹಲವಾರು ವರ್ಷಗಳಿಂದ ಹೋರಾಟಗಳನ್ನು ಬೇರೆ ಬೇರೆ ಹೋರಾಟ ಮಾಡಿದ್ದೇವೆ. ನಮ್ಮನ್ನು ಹುಚ್ಚಾರ ಅಂತ ಹೇಳ್ತಾರೆ ಜನರಷ್ಟೇ. ಅವ್ರು ಹೇಳಿದಾಗೆ ಅದೇ ವರ್ಡ್ ಹೇಳ್ತಾರೆ. ಅವರು ಹಾಗೆ ಮರಲ್ಲ, ಅವ್ರು ಪೇಪರ್ ಬರೋಡು ಅಂತ ಹೇಳ್ತಾರೆ, ಇದು ಮಾಡ್ತಾರೆ, ಹಾಗೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವ್ರು ಹೋರಾಟ ಮಾಡ್ತಾರೆ. ನಮಗೆ ಅದು ನೋಡಿ ಸಹಿಸ್ಲಿಕ್ಕೆ ಆಗೋದಿಲ್ಲ, ಏನೊಂದು ಪ್ರತಿಭಟನೆ ಮಾಡ್ತೇವೆ. ಇವ್ರೇನು ಹೇಳ್ಕೊಳ್ತಾರೆ, ಏನೋ ಪಬ್ಲಿಸಿಟಿಗೆ ಮಾಡ್ತಾರೆ ಅಂತೇಳಿ ಆ ಭಾವನೆ ಮಾಡ್ತಾರೆ. ಸೊ ಅದು ಒಂದು, ಜನರು ಎಲ್ಲರೂ ಎದ್ದೇಳ್ಬೇಕು, ಎಲ್ಲರೂ ಸೇರ್ಬೇಕು. ಒಟ್ಟಿಗೆ ಸೇರಿದ್ರೆ ಮಾತ್ರ ಇಂತಹ ಪರಿಸ್ಥಿತಿಯನ್ನ ನಿಭಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಹೊರತುಪಡಿಸಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ನಿಂತ ನೀರು ಬಹಳ ಡೇಂಜರ್. ನೀರು ಹರಿಲಿಕ್ಕೆ ಸರಿಯಾದ ವ್ಯವಸ್ಥೆ ಮಾಡಬೇಕು. ಇದು ಪ್ರಮುಖವಾದಂಥ ಜವಾಬ್ದಾರಿ ಮಹಾನಗರ ಪಾಲಿಕೆದು. ಹರಿಯದ ನೀರಿದ್ರೆ ಕಾಯಿಲೆಗಳು, ಹಲವಾರು ಸಾಂಕ್ರಾಮಿಕ ಕಾಯಿಲೆಗಳಿಗೆ ಅದೊಂದು ತಾಣ ಆಗ್ತದೆ. ಸೊ ಅದರಿಂದ ಹರಿಯುವ ನೀರನ್ನು ಹರಿಸುವಂಥ ಜವಾಬ್ದಾರಿ ಅಂದರೆ ಚರಂಡಿ ವ್ಯವಸ್ಥೆ, ಇದು ಬಹಳ ಮುಖ್ಯ. ಇದನ್ನು ಮಳೆಗಾಲಕ್ಕೆ ಮೊದಲೇ ಒಂದ್ಸರಿ ಎಲ್ಲ ಚರಂಡಿಗಳನ್ನು ಕ್ಲೀನ್ ಮಾಡುವಂಥದ್ದು, ಅದು ಮಾಡೋದೇ ಇಲ್ಲ. ಮತ್ತೆ ಪ್ಲಾಸ್ಟಿಕ್ ನಿಷೇಧ ಅಂತ ಮಾಡಿದ್ರು ಒಂದ್ಸರಿ ಜಿಲ್ಲಾಧಿಕಾರಿಗಳು. ಈಗ ಎಷ್ಟು ನಿಷೇಧ ಆಗಿದೆ? ನೀವು ರಸ್ತೆ ಎಕ್ಕೆಲೆಗಳು, ಈಗ ಸ್ವಚ್ಛ ಭಾರತ್ ಅಂತ ಹೇಳ್ತಾ ಇದ್ದೇವೆ. ನೀವು ಮಂಗಳೂರು ಆಚೆ, ಕೊಣಾಜೆ ಆಚೆ ಎಲ್ಲ ನೀವು ಸಿಟಿಯಲ್ಲಿ ಒಂದು ರೌಂಡು ನೀವು ನಮ್ಮ ಹಳ್ಳಿ ಪ್ರದೇಶದಲ್ಲಿ ಹೋಗಿ ಬನ್ನಿ, ಇಕ್ಕೆಲೆಗಳಲ್ಲಿ ಬರೀ ಪ್ಲಾಸ್ಟಿಕ್ ಕಾಣ್ತದೆ ನಿಮಗೆ. ರೋಡ್ ಸೈಡ್ನಲ್ಲಿ ಮರ ಗಿಡಗಳಲ್ಲಿ ಬರೀ ಪ್ಲಾಸ್ಟಿಕ್, ಮಳೆ ಬಂದಂತ ಸಂದರ್ಭದಲ್ಲಿ ಅಲ್ಲೇ ಬ್ಲಾಕ್ ಆಗುತ್ತೆ, ಕಂಪ್ಲೀಟ್ ಬ್ಲಾಕ್ ಆಗ್ತದೆ. ನೋಡಿ, ಆ ಪ್ಲಾಸ್ಟಿಕ್ಗಳು ಚರಂಡಿಯಲ್ಲಿ ಹರಿದು ಬರ್ತದೆ. ದನಗಳು, ಈ ಪ್ರಾಣಿಗಳು ಅದನ್ನು ತಿಂತದೆ. ಅದ್ರಲ್ಲಿ ಕೊಡುವಂಥ ಹಾಲನ್ನು ನಾವು ಕುಡಿತಾ ಇದ್ದೇವೆ. ಸೊ ಅದಕ್ಕೂ ರೋಗಗಳು ಬರ್ತದೆ. ಈ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣ ನಿಷೇಧ ಮಾಡಬೇಕೀಗ. ಜಿಲ್ಲಾಡಳಿತ ಮಹತ್ತರವಾದಂಥ ಸ್ಟೆಪ್ಪನ್ನು ತೆಗೆದುಕೊಳ್ಬೇಕು. ಒಂದ್ಸರಿ ನಿಷೇಧ ಮಾಡಿದ್ರು, ಬೇರೆಯವರ ಒತ್ತಡಕ್ಕೆ, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಅವರ ಒತ್ತಡಕ್ಕೆ ಮಾಡಿದ್ದು ಹೀಗಾಗಿ ಬಿಟ್ಬಿಟ್ಟಿದ್ದಾರೆ. ಕೆಲವು ಕಡೆ ಬಟ್ಟೆ ಬ್ಯಾಗ್ಗಳೆಲ್ಲ ಬಂತು, ಕೆಲವು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಬಟ್ಟೆ ಬ್ಯಾಗ್ಗಳು ಬಂತು. ಸೊ ಅದಕ್ಕೆ ಕಾಸ್ಟ್ ಹಾಕಿದ್ರು, ಅದು ಜನರ ಮೇಲೆ ಹಾಕಿದ್ರು. ಒಂದು ಬ್ಯಾಗಿಗೆ 15 ರೂಪಾಯಿ 20 ರೂಪಾಯಿ ಮಾಡಿದ್ರು. ಆದರೂ ಜನರು ಸಹಿಸ್ಕೊಂಡಿದ್ರು. ಬಟ್ ಒಂದು ಕಡೆ ಪ್ಲಾಸ್ಟಿಕ್ ಪುನಃ ಸ್ಟಾರ್ಟ್ ಆಯ್ತು. ಈ ಪ್ಲಾಸ್ಟಿಕ್ ನಿಷೇಧ ಮಾಡದ ಹೊರತು ಬಹಳ ಸಮಸ್ಯೆ ಇದೆ ಮುಂದಿನ ದಿನಕ್ಕೆ. ಈಗ ಪರಿಸರ ದಿನ, ನಿನ್ನೆ ವಿಶ್ವ ಪರಿಸರ ದಿನ, ಎಲ್ಲಾ ಕಡೆ ದೊಡ್ಡ ದೊಡ್ಡ ಅಧಿಕಾರಿಗಳು ಪರಿಸರ ಹೋಗಿ ಮರ ಒಂದೊಂದು ಸಣ್ಣ ಗಿಡ ನೆಟ್ಟರು, ಪ್ಲಾಸ್ಟಿಕ್ ಮುಕ್ತ ಮಾಡ್ತೇವೆ ಅಂತೇಳಿ. ಜಿಲ್ಲಾಡಳಿತ ಇದರ ಬಗ್ಗೆ ಯಾಕೆ ನೆನ್ನೆ ಕ್ರಮ ಕೈಗೊಳ್ಳಬಾರ್ದು? ಸಂಪೂರ್ಣ ಪ್ಲಾಸ್ಟಿಕ್ ಮುಕ್ತ. ಈಗ ವಿಶೇಷವಾಗಿ ಕೊಡಗಿನಲ್ಲಿ ಸಂಪೂರ್ಣ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದಾರೆ. ಪ್ಲಾಸ್ಟಿಕ್ ಇಲ್ವೇ ಇಲ್ಲ. ಅವ್ರು ಮಾಡುವಾಗ ನಾವೇಕೆ ಮಾಡಬಾರ್ದು? ದಕ್ಷಿಣ ಕನ್ನಡದಲ್ಲಿ ಇಲ್ಲಿ ಟೂರಿಸ್ಟ್ಗಳು ಜನ ಇನ್ಫ್ಲೋ ಜಾಸ್ತಿ ಇದೆ, ತೀರ್ಥಕ್ಷೇತ್ರಗಳು ಜಾಸ್ತಿ ಇದೆ. ಸೊ ಇಲ್ಲಿ ಬರುವಂಥ ಜನರುಗಳು ವಿಶೇಷವಾಗಿ ಪ್ಲಾಸ್ಟಿಕ್ ಮೇಲೆ ತಗೊಂಡು ಬರ್ತಾರೆ. ಪ್ರವಾಸಿ ತಾಣ ಇದೆ. ಸೊ ಹೀಗಿರುವಾಗ ಈ ಪ್ಲಾಸ್ಟಿಕ್ ಮುಕ್ತವಾದಂಥ ಪ್ರದೇಶ ಆದರೆ ನಮ್ಮ ಬೀಚ್ಗಳು ಬಹಳ ಚೆನ್ನಾಗಿ ಕಾಣ್ತದೆ, ಹಾಗೆ ಪರಿಸರ ಚೆನ್ನಾಗಿರ್ತದೆ, ಮಂಗಳೂರು ನಗರ ಶುದ್ಧ ಆಗಿರ್ತದೆ. ಸೊ ಈಗಿರುವಂಥ ಒಂದು ಕಸ ಕ್ಲೀನ್ ಮಾಡುವಂಥ ವ್ಯವಸ್ಥೆ ಚೆನ್ನಾಗಿದೆ. ನಾವು ಎಲ್ಲಕ್ಕೂ ಮಹಾನಗರ ಪಾಲಿಕೆ ಬಯೋದಿಲ್ಲ. ಈಗ ಏನು ಅಂಟನಿ ವೇಸ್ಟ್ ಅಂತ ಬಂದ ನಂತರ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸ, ಅದು ಅಪ್ರಿಷಿಯೇಬಲ್. ಬಟ್ ಅಟ್ ದ ಸೇಮ್ ಟೈಮ್ ಜನರಿಗೂ ಕೂಡ ಒಂದು ಜವಾಬ್ದಾರಿ ಬೇಕೀಗ. ಪ್ಲಾಸ್ಟಿಕಲ್ಲೆಲ್ಲ ಕಸ ತಗೊಂಡೋಗಿ ರೋಡ್ ಮಧ್ಯೆ ಹಾಕ್ಬಿಡ್ತಾರೆ, ಮಧ್ಯೆ ಹಾಕಿರ್ತಾರೆ, ಇಷ್ಟೆಲ್ಲ ಕ್ಲೀನ್ ಮಾಡ್ತಾರೆ. ಅದನ್ನು ಇದು ಆಂಟೋನಿ ವೇಸ್ಟ್ ಬರ್ತಾರೆ, ಪಾಪ ಮನೆ ಹತ್ರ ಬರ್ತಾರೆ, ತಗೊಂಡು ಹೋಗ್ತಾರೆ. ಅಷ್ಟಿದ್ರೂ ಕೂಡ ಯಾರೋ ಹೋಗಿ ಅಲ್ಲಿ ರಸ್ತೆ ಮಧ್ಯದಲ್ಲಿ ಹಾಕಿರ್ತಾರೆ. ಆ ವಾಹನ ಹೋಗುವಾಗ ಅದು ಹಾಗೆ ಹೋಗ್ಬಿಡ್ಲಿ, ಮಳೆ ಬಂದಾಗ ಕೊಚ್ಚಿ ಹೋಗ್ಲಿ ಅಂತ. ಸೊ ಜನರ ಜವಾಬ್ದಾರಿ ಬಹಳ ಮುಖ್ಯ. ಜನರು ಜವಾಬ್ದಾರಿ ಆ ರೀತಿ ಕೆಲಸ ಮಾಡಬೇಕು. ಜಿಲ್ಲಾಡಳಿತ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು. ಮಳೆಗಾಲಕ್ಕೆ ಮೊದಲು ಎಲ್ಲ ಏನೇನು ಮುನ್ನೆಚ್ಚರಿಕೆ ಕ್ರಮ ಇದೆ ಅದನ್ನು ಕೈಗೊಳ್ಳಬೇಕು ಅವರು. ನಿಜ ನಿಜ. ಓಕೆ, ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ, ಸಣ್ಣ ಬ್ರೇಕ್ ಅನ್ನು ತೆಕ್ಕೊಳ್ಳೋಣ. ಎಸ್ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ನಾವು ಮಂಗಳೂರು ನಗರದಲ್ಲಿ ಇವತ್ತು ಯಾವ ರೀತಿಯಲ್ಲಿ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ, ಇದಕ್ಕೆಲ್ಲ ಮಂಗಳೂರು ಮಹಾನಗರ ಪಾಲಿಕೆ ಇವತ್ತು ನೇರವಾದಂತಹ ಹೊಣೆ ಅನ್ನುವಂತಹ ಆರೋಪಗಳೆಲ್ಲ ಕೇಳಿ ಬರ್ತಾ ಇರುವಂತದ್ದು. ಚೆಂಗಪ್ಪ ಅವರು, ಈಗಾಗಲೇ ನೀವು ಹೇಳಿದ್ರಿ ಒಂದಿಷ್ಟು ಜನರ ಬೆಂಬಲ ಕೂಡ ಬಹಳ ಮುಖ್ಯವಾಗಿ ಕಡಿಮೆ ಇದೆ, ಅವರು ಹೋರಾಟಕ್ಕೆ ಇಳಿತಾ ಇಲ್ಲ, ಇದರಿಂದಾಗಿ ಈ ಸಮಸ್ಯೆಗಳಾಗ್ತಾ ಇದೆ ಅಂತ. ಎಲ್ಲದಕ್ಕೂ ಕೂಡ ಇವತ್ತು ಜನರು ಏನ್ ಬೇಕು ಅನ್ನೋದನ್ನ ಪಡ್ಕೊಳ್ಳಿಕ್ಕೋಸ್ಕರ ಇವತ್ತು ಹೋರಾಟಕ್ಕೆ ಇಳಿಬೇಕಾಗುತ್ತಾ? ಇದ್ಯಾವುದೂ ಕೂಡ ಇವತ್ತು ನಾವು ಆರಿಸಿ ಗೆಲ್ಲಿಸಿದಂತಹ ಜನಪ್ರತಿನಿಧಿಗಳಿಗೆ ಇದು ಅರ್ಥ ಆಗೋದಿಲ್ವಾ ಅಂತ? ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನನ್ನ ಕಚೇರಿ ಬೆಂದೂರುವೆಲ್ನಲ್ಲಿದೆ. ಆ ಬೆಂದೂರುವೆಲ್ನ ರಸ್ತೆ ಎಲ್ಲ ಕಡೆ ಕಾಂಕ್ರೀಟ್ ಆಗಿದೆ, ಅದೊಂದು ಪ್ಯಾಚ್ ಇದೆ, ಅಲ್ಲಿ ಕಾಂಕ್ರೀಟ್ ಹಾಕಲಿಲ್ಲ. ಕೆಳಗೆ ದೊಡ್ಡ ಪೈಪ್ ಇದೆ, ಅದೇನು ಇದು ಫೈಬರ್ ಪೈಪ್ ಅಂತೆ. ಪ್ರತಿ ಮಳೆಗಾಲದಲ್ಲಿ ಈ ವಾಹನ ಸಂದಣಿ ಜಾಸ್ತಿ ಇರೋದ್ರಿಂದ ಅದು ಒಡೆದು ಹೋಗ್ತದೆ, ನೀರು ಬುಗ್ಗೆ ಹಾಗೆ ಮೇಲೆ ಬರ್ತದೆ. ಕಳೆದ ಬಾರಿ ಮಳೆಗಾಲದಲ್ಲಿ ನೀರು ಓವರ್ಫ್ಲೋ ಆಗಿ ಅಲ್ಲಿರುವಂಥ ಎಲ್ಲ ಶಾಪ್ಸ್ಗಳಿಗೆ ನುಗ್ಗಿ ತುಂಬ ಲಾಸ್ ಮಾಡಿತ್ತು. ಕಂಪ್ಯೂಟರ್ ಎಲ್ಲ ಹಾಳಾಯಿತು. ಇವರು ಸ್ಪಂದನೆ ಮಾಡಲೇ ಇಲ್ಲ. ಮೊನ್ನೆ ಇತ್ತೀಚೆಗೆ ಕಳೆದ ಒಂದು 6-7 ತಿಂಗಳ ಹಿಂದೆ ಎಲ್ಲ ಹಳ್ಳ ಬಿದ್ದಿತ್ತು. ನಾವು ಕಾರ್ಪೊರೇಷನ್ಗೆ ಲೆಟರ್ ಬರೆದೆವು, ಆಗಿದ್ದಂಥ MLA ಅವರಿಗೆ ತಿಳಿಸಿದೆವು, ಏನು ಮಾಡಿದ್ರು ಯಾರು ಬರೋದಿಲ್ಲ. ನಾವು ಒಂದು ದಿವಸ ವಾರ್ನಿಂಗ್ ಕೊಟ್ಟೆವು, ಈಗ ನಾವು ಪ್ರತಿಭಟನೆ ಮಾಡೋದ್ರಲ್ಲಿ ಇದ್ದೇವೆ ಅಂತೇಳಿ. ಆಗ ಈ ಕೆಂಪು ಕಲ್ಲು ಅಂತಂದು ರಾಶಿ ಹಾಕಿದ್ರು ಅಲ್ಲಿ ಒಂದು ಕಡೆ. ಆಗ ಹೋಗಿ ನಾವು ಕೆಂಪು ಕಲ್ಲು ಹಾಕಬೇಡಿ, ಡಾಮರ್ ಮಾಡಿ ಕರೆಕ್ಟ್ ಮಾಡೋದಾದ್ರೆ ಮಾಡಿ ಅಂತೇಳಿ ಗಲಾಟೆ ಮಾಡಿ ಕಾರ್ಪೊರೇಟರ್ ಬಂದು ನಮಗೆ ದಬಾಯಿಸಿದ್ರು. ನಾವು ಕೇರ್ ಮಾಡಲಿಲ್ಲ. ನೀವು ಕೆಂಪು ಕಲ್ಲು ಹಾಕಿದ್ರೆ ತೆಗೆದು ಬಿಸಾಡ್ತೇವೆ ಅಂತೇಳಿ ಹೇಳಿದ ನಂತರ ಇವರು ಪುನಃ ಕೇರ್ ಮಾಡಲಿಲ್ಲ. ರಾತ್ರಿ ಬಂದು ಕೆಂಪು ಕಲ್ಲು ಸ್ವಲ್ಪ ಪುಡಿ ಹಾಕಿದ್ರು. ಮತ್ತು ನೆಕ್ಸ್ಟ್ ಡೇ ನಾವೆಲ್ಲ ಅಲ್ಲಿ ಆಸುಪಾಸಿನ ನಮ್ಮ ರಿಕ್ಷಾ ಚಾಲಕರು ಅವರ ಹತ್ರ ಎಲ್ಲ ಮಾತನಾಡಿ ಅಲ್ಲಿ ಪಕ್ಕ ಇರುವಂಥ ಅಂಗಡಿಗಳೆಲ್ಲ ಸೇರಿಸಿ ನಾವೊಂದು ಪ್ರತಿಭಟನೆ ಮಾಡಿದ್ವಿ. ಒಂದು 500-600 ಜನ ಸೇರಿದ್ರು. ರಿಕ್ಷಾ ಚಾಲಕರು ಒಂದು 300 ಜನ ಸೇರಿದ್ರು. ನೆಕ್ಸ್ಟ್ ಡೇ ಅಲ್ಲಿ ಡಾಮರ್ ಮಾಡಲಿಕ್ಕೆ ಶುರು ಮಾಡಿದ್ರು. ಡಾಮರ್ ಮಾಡಿ ಕ್ಲಿಯರ್ ಮಾಡಿದ್ದಾರೆ. ಸೊ ಯಾಕಂದ್ರೆ ನಾನು ಈ ವಿಚಾರ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಜನಜಾಗೃತಿ ಆದರೆ ಈಗಲೂ ಕೆಲಸ ಮಾಡ್ಬೋದು. ಪಂಪ್ವೆಲ್ ಅವಸ್ಥೆ ನೋಡಿ ಹೀಗಾಗಿದೆ ಅಂತ. ಈಗ ನ್ಯಾಷನಲ್ ಹೈವೇ ಅದು ಪಂಪ್ವೆಲ್, ಆ ಓವರ್ ಬ್ರಿಡ್ಜ್ ಮಾಡಲಿಕ್ಕೆ ಸ್ಟಾರ್ಟ್ ಆಗಿ ಎಷ್ಟು ಸಮಯ ಇತ್ತು? ಶಾಸಕರು ಸಂಸದರು ಏನು ಮಾಡ್ತಾ ಇದ್ದಾರೆ? ಅಲ್ಲಿ ಒಂದು ಟಾಯ್ಲೆಟ್ ಇಲ್ಲ, ಅದೊಂದು ಜನಸಂದಣಿ ಇರುವಂಥ ಪ್ರದೇಶ. ಅಲ್ಲಿ ಬಸ್ ಸ್ಟಾಪ್ಗಳೆಲ್ಲ ಬೆಂಗಳೂರಿಗೆ ಹೋಗೋ ಬಸ್ಸು, ಕೇರಳಕ್ಕೆ ಹೋಗುವಂಥ ಬಸ್ಸು ಎಲ್ಲ ನಿಲ್ಲುವಂಥ ಜಾಗ, ಬರುವಂಥ ಬಸ್ಸು ಹೋಗುವಂಥ ಜಾಗ. ಅಲ್ಲಿ ಇಲ್ಲೆಲ್ಲ ಒಂದು ಈ ಟಾಯ್ಲೆಟ್ ಮಾಡ್ಬೋದಲ್ಲ, ಬೆಂಗಳೂರಿನಲ್ಲಿ ಅಲ್ಲಲ್ಲಿದೆ, ಈ ಟಾಯ್ಲೆಟ್ ಮಾಡ್ಬೋದಲ್ಲ, ಅದು ಇಲ್ಲ. ನೀರು ಮೊನ್ನೆ ಪಂಪಲ್ಲಿ ಭಾರಿ ಸಮಸ್ಯೆಗೆ ಒಳಗಾದ್ರು ಜನರು. ಯಾಕೆಂತ ಹೇಳಿದ್ರೆ ಇಲ್ಲಿಂದ ನೋಡಿ ಆ ಮರೋಳಿ ಆಚೆಯಿಂದ ಬರ್ತದೆ, ಅದಕ್ಕಿಂತ ಮೇಲೆ KPT ಸೈಡ್ನಿಂದ ಬರುವಂಥ ಚರಂಡಿ ಮರೋಳಿಯಾಗಿ ಮರೋಳಿಯಿಂದ ಕೆಳಗೆ ಪಂಪೆಯಲ್ಲಿಗೆ ಬಂದು ಪಂಪೆಯಲ್ಲಿಂದ ಎಕ್ಕೂರು ಕಡೆಯಿಂದ ಹೋಗಿ ನದಿಗೆ ಸೇರುವಂಥದ್ದು. ಅದು ಅಲ್ಲಿ ಬರೋಗೆಲ್ಲ ನೀರು ನಿಲ್ಲಲಿಕ್ಕೆ ಕಾರಣ ಅದೇ. ಒಂದು ಕಡೆ ರಸ್ತೆ ದುರಸ್ತಿ ಕೆಲಸ ಎಷ್ಟೋ ವರ್ಷ ಆಯ್ತು ಅದು ಮಾಡದೆ, ಹಾಗೇನೇ ಮಾಡ್ತಾನೆ ಭಾಳ ಸ್ಲೋ ಆಗಿ ಮಾಡ್ತಾ ಇದ್ದಾರೆ. ಇನ್ನೊಂದು 5 ವರ್ಷ ಮುಗಿಲಿಕ್ಕಿಲ್ಲ. ಹೀಗಿರುವಾಗ ಜನರು ತುಂಬಾ ಭಾವನೆಗೆ ಒಳಗಾದ್ರಲ್ಲಿ. ಮೊನ್ನೆ ಅಂದ್ರೆ ಪ್ರತಿ ವರ್ಷ ಅನುದಾನಗಳು ಬರ್ತಾ ಇರಬೇಕಷ್ಟೇ, ಅನುದಾನ ಬರ್ತಾ ಇದೆ, ಕೆಲಸ ಮಾಡಿದ ಕೆಲಸದ ರೆಕಾರ್ಡ್ ಇರ್ತದೆ, ಕೆಲಸ ಆಗಿರೋದಿಲ್ಲ, ಕಂಪ್ಲೀಟ್ ಮಾತ್ರ ಆಗೋದಿಲ್ಲ. ಮೊನ್ನೆ ನಮ್ಮ ಕೋರ್ಟ್ ಹತ್ರ ನೋಡಿ, ನಾವೀಗ ವಕೀಲರಿದ್ದಂಥ ಜಾಗದಲ್ಲಿ ಅಲ್ಲಿ ಒಂದು ರೋಡ್ ಮಾಡಲಿಕ್ಕೆ ನಾವು ಹಲವಾರು ವರ್ಷ ಆಯ್ತು, 4 ವರ್ಷ ಆಯಿತು ಉದ್ಘಾಟನೆ ಮಾಡಿ. ನಾನೇ ಅಧ್ಯಕ್ಷ ಆಗಿದ್ದೆ ವಕೀಲರ ಸಂಘ, ಆಗ ಉದ್ಘಾಟನೆ ಆಯಿತು. ಹಾಗೆ 3 ವರ್ಷ ಆಯಿತು. ಅದು ಫಸ್ಟ್ ಎಸ್ಟಿಮೇಟ್ ಇತ್ತು, ಅದಕ್ಕೆ 8 ಕೋಟಿ. 1 ವರ್ಷ ಆದ ನಂತರ ರಿವೈಸ್ಡ್ ಎಸ್ಟಿಮೇಟ್ ಅಂತ ಮಾಡಿದ್ರು 11 ಕೋಟಿ. 8, 3, 11, 3 ಕೋಟಿ ಜಾಸ್ತಿ ಆಯ್ತು 1 ವರ್ಷಕ್ಕೆ. ಅದಕ್ಕೆ ಕಾಯ್ದವರು ನೋಡಿ, ಮೊನ್ನೆ ನಾವು ಗಲಾಟೆ ಮಾಡಿದ್ರಿಂದ ಈಗ ಸ್ವಲ್ಪ ಬಹಳ ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ 3 ಕೋಟಿ ಜಾಸ್ತಿ ಆಯ್ತು. ಈಗ ರಿವೈಸ್ಡ್ ಎಸ್ಟಿಮೇಟ್ 1 ವರ್ಷಕ್ಕೆ 3 ಕೋಟಿ ಜಾಸ್ತಿ ಆಯ್ತು. ಈಗ 2-3 ವರ್ಷ ಈಗ ಆಗ್ತದೆ, ಅದು ಉದ್ಘಾಟನೆ ಆಗುವಾಗ 2 ವರ್ಷ ಆಗ್ತದೆ. ಹಾಗೆ ಎಷ್ಟು ಕೋಟಿ ಆಗ್ಬೋದು, ಎಷ್ಟು ಡಿಫರೆನ್ಸ್ ಬಂತು, ಈ ಹಣ ಯಾರಿಗೆ ಹೋಗ್ತದೆ, ಕಾಮಗಾರಿ ಎಷ್ಟು ಇದಾಗಿರ್ತದೆ. ಸೊ ಇದೆಲ್ಲ ಪ್ರಶ್ನೆ ಬರ್ತದೆ. ಎಲ್ಲ ಇವರಿಗೆಲ್ಲ ಜೇಬು ತುಂಬಿಸೋದು ಇದರಲ್ಲಿ, ಈ ಕಾಮಗಾರಿಗಳಲ್ಲಿ ಜೇಬು ತುಂಬಿಸ್ಲಿಕ್ಕೆ ನೋಡೋದು ಎಲ್ಲ ಶೇರ್ ಇದೆ. ಸೊ ಅದನ್ನು ಆದಷ್ಟು ಡಿಲೇ ಮಾಡಿದಷ್ಟು ಈ ಎಸ್ಟಿಮೇಟ್ ಜಾಸ್ತಿ ರಿವೈಸ್ ಆಗ್ತಾ ಹೋಗ್ತದೆ, ಇವರಿಗೆಲ್ಲ ಜೇಬು ತುಂಬುತ್ತದೆ. ಜನರು ಹಾಗೆ ಮಾಮೂಲು ಇರ್ತಾರೆ. ಅದಕ್ಕೆ ಹೇಳೋದು, ಜನ ಜಾಗೃತಿ ಸ್ಥಳೀಯವಾಗಿ. ಈಗ ನಮ್ಮ ಸಮಸ್ಯೆ ಇದೆ, ಕೊಡಿಯಾಲ್ಬೆಲ್ನಲ್ಲಿ ಸಮಸ್ಯೆ ಇದೆ, ಅಲ್ಲಿಯ ಸ್ಥಳೀಯರು ಸೇರಿಸಿ ಪ್ರತಿಭಟನೆ ಮಾಡಿ. ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ? ಅಲ್ಲಿ ಮಾಡಿ, ಎಲ್ಲ ಕಡೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ರೀತಿ ನಾವು ಸ್ಥಳೀಯವಾಗಿ 4 ಜನ ಸೇರಿ ಇಂಥ ಸಾಮಾಜಿಕ ಕಾರ್ಯಕರ್ತರು ಎಲ್ಲ ಸೇರ್ಕೊಂಡು ಕೆಲಸ ಮಾಡಿದರೆ ಜನರು ಅವರು ಜಾಗೃತರಾಗ್ತಾರೆ, ಜನರು ಜಾಗೃತರಾಗ್ತಾರೆ. ನಿಜ. ಓಕೆ, ಕುಮಾರ್ ಮಾಲೆಮರ್ ಅವರು, ಈಗಾಗಲೇ ಚಂಗಪ್ಪ ಅವರು ಹೇಳಿದ್ರು ರಸ್ತೆಯನ್ನ ಇವತ್ತು ಯಾವ ರೀತಿಯಲ್ಲಿ ಸಿಚುವೇಶನ್ ಇದೆ ಅಂತ. ಇನ್ನು ಮೊನ್ನೆ ಮಳೆ ಬಂದಂಥ ಸಂದರ್ಭದಲ್ಲಿಯೂ ಕೂಡ ಸರಿಯಾದ ರೀತಿಯಲ್ಲಿ ರಸ್ತೆ ಇರಲಿಲ್ಲ, ಹೊಂಡಗುಂಡಗಳು ಬಿದ್ದಿತ್ತು, ಅದರಲ್ಲೆಲ್ಲ ಕೂಡ ನೀರು ತುಂಬಿಕೊಂಡಿತ್ತು. ಆ ಸಂದರ್ಭದಲ್ಲಿ ಜನರ ಸ್ಥಿತಿಗತಿ, ವಾಹನ ಸವಾರರು ಯಾವ ರೀತಿ ಹೋಗ್ಬೇಕಾಗುತ್ತೆ ಅಂತ? ಹಾಗಾದ್ರೆ ಜನರು ಮೊನ್ನೆ ಅದೆಲ್ಲ ಇದರಲ್ಲಿ ನ್ಯೂಸಲ್ಲಿ ನೋಡಿರ್ಬೋದು ಯಾವ ರೀತಿ ಕಷ್ಟಕರವಾಗಿ ಹೋಗ್ತಾ ಇದ್ರು ಅಂತ. ಯಾಕಂದ್ರೆ ನೋಡಿ, ಇವರು ಹೇಳಿದಾಗೆ ನಾನು ಸಹ ಒಂದು ಉದಾಹರಣೆ, ನಮ್ಮಲ್ಲಿ ಸಹ 300 ಮೀಟರ್ ಒಂದು ರಸ್ತೆ ಮಾಡಲಿಕ್ಕೆ ಸುಮಾರು 5 ವರ್ಷದಿಂದ ನಾವು ಹೋರಾಟ ಮಾಡ್ತಾನೇ ಇದ್ದೆವು, ಪ್ರತಿಭಟನೆ ಮಾಡ್ತಾನೇ ಇದ್ದೆವು. ಕೊನೆಗೆ 300 ಮೀಟರ್ ರಸ್ತೆ ಆಯಿತು, 300 ಮೀಟರ್ ಕಾಂಕ್ರೀಟ್ ಬಾಕಿ ಆಗಿ. ಯಾಕಂದ್ರೆ ಅದರಲ್ಲಿ ವರ್ಷಂ ಪ್ರತಿ ನಾವು ಇದು
ಕೆಸರು ಓಟ ಅದು ಇದು ಎಲ್ಲ ಪ್ರತಿಭಟನೆ, ಆ ರೀತಿಯ ಒಂದು ಪ್ರತಿಭಟನೆ ಮಾಡ್ತಿದ್ದೆವು. ಅಂದ್ರೆ ಹೇಗೂ ಇತ್ತೀಚೆಗೆ 300 ಮೀಟರ್ ಆಯ್ತು. ಆದ್ರೂ ಇವತ್ತು ನೋಡಿ ಅಷ್ಟು ಆದ್ರಿಂದ ಇವತ್ತು ಸ್ವಲ್ಪ ಆದ್ರೂ ಅಲ್ಲಿ ಇದೆ ಕಾಂಕ್ರೀಟ್ ಆದ ಅಂತ. ಇಲ್ಲದಿದ್ರೆ ಅಲ್ಲಿ ಹೋಗ್ಲಿಕ್ಕೆ ಏನಾಗ್ತಾ ಇಲ್ಲ. ಇವತ್ತು ಎಲ್ಲ ಕಡೆ ನೀರು ತುಂಬಿ ಮೊನ್ನೆ ಬೈಕ್ ಸವಾರರೆಲ್ಲ ನಾವು ಕೈಯಲ್ಲಿ ಹಿಡ್ಕೊಂಡು ಗಾಡಿ ಮೊನ್ನೆ ಕೊಂಡೋಗಿದೆ ಅಂತ ಪರಿಸ್ಥಿತಿ ಮೊನ್ನೆ ನಿರ್ಮಾಣ ಆಗಿದೆ. ಯಾಕೆಂದ್ರೆ ನಾವು ಹೆಚ್ಚಾಗಿ ಹೇಳಲಿಕ್ಕೆ ಏನಾಗಲ್ಲ, ಯಾಕಂದ್ರೆ ಎಲ್ರಿಗೂ ಅದು ಗೊತ್ತಿದ್ದ ವಿಷಯ. ಪಂಪಾಯಲಲ್ಲಿ ಇವರು ಹೇಳಿದಾಗೆ ಅಲ್ಲಿ ಎಲ್ಲಿದೆ ಚರಂಡಿ, ಆ ರಸ್ತೆಯ ಲೆವೆಲ್ಗೆ ಅಲ್ಲಿ ಒಂದು ಚರಂಡಿ ಇದೆ, ರಸ್ತೆಯ ಲೆವೆಲ್ಗೆ ಇದೆ ಚರಂಡಿ. ಹಾಗಾದ್ರೆ ನಂತೂರ್ ಕಡೆಯಿಂದ ಬಂದ ಅಲ್ಲಿ ಮರಳಿ ಕಡೆಯಿಂದ ಬಂದ ನೀರು ಯಾವ ತೋಡಲ್ಲಿ ಹೋಗ್ಬೇಕು, ಯಾವ ರಸ್ತೆಗೆ ಬರಬೇಕು? ಅದು ಮೊನ್ನೆ ನಾನು ನೋಡಿದ್ದೇನೆ, ರಸ್ತೆಯ ಲೆವೆಲ್ಗೆ ಚರಂಡಿ ಇದೆ. ನಿಜವಾಗಿ ಅದೊಂದು ಡೀಪ್ ಒಂದು 7-8 ಫೀಟ್ ಆದ್ರೂ ಡೀಪ್ ಇರಬೇಕು. ಇಲ್ಲ, ಅಲ್ಲಿ ಇಲ್ವೇ ಇಲ್ಲ ಚರಂಡಿ. ಇನ್ನೂ ಕೂಡ ಅವರು ಮಾಡಲ್ಲ. ಇನ್ನು ಅವರಿಗೆ ಹಣ ಬೇಕು, ಇವರು ಹೇಳಿದಾಗೆ ಹಣ ಬೇಕು. ಇವತ್ತು ಸ್ಯಾಂಕ್ಷನ್ ಆಗ್ತಾ ಹೇಳಿದ ತಕ್ಷಣ ಹಣ ಬರ್ಲಿಲ್ಲ ಅನ್ನುವಂತ ಒಂದು ರೀಸನ್ ಕೊಡ್ತಾರೆ ಅಂತ. ಹೌದು, ನೀವು ಈಗಾಗಲೇ ಹೇಳಿದ್ರಿ ಒಂದು ಕಡೆ ನಾವು ಒಂದು ಸ್ವಲ್ಪ ಹೋರಾಟ ಮಾಡಿದ್ವಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ಮಟ್ಟಿಗೆ ಆಯ್ತು ಅಂತ. ಹಾಗಾದ್ರೆ ಹೋರಾಟ ಇಲ್ಲ ಅಂತ ಹೇಳಿದ್ರೆ ಆಗುದಿಲ್ವಾ ಅಂತ? ಇಲ್ಲ, ಇವತ್ತು ಹೋರಾಟ ನಾನ್ ನೋಡಿ, ಇವತ್ತು ನಾವ್ ಹೇಳ್ಬೇಕಾದ್ರೆ ನಾವಿದೀಗ ಒಬ್ಬ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡ್ಬೇಕು, ಮತ್ತೆ ನಾವು ಮಾಡಿಸ್ಕೊಡಿ ಅಂತ ನಾವೇ ಹೋರಾಟ ಮಾಡ್ಬೇಕಾಗುತ್ತೆ ಅಂತ. ಅದೇ ಆಗಿದೆ. ಇವತ್ತು ನಮ್ಮ ಮನೆ ಬಾಗಿಲಿಗೆ ಚುನಾವಣೆ ಬರುವಾಗ ಕೈ ಕಾಲು ಎಲ್ಲ ಹಿಡಿತಾರೆ. ಇವತ್ತು ನಮ್ಗೆ ಓಟ್ ಹಾಕಿ ಓಟ್ ಹಾಕಿದ ನಂತರ ನಾವು ಅವರ ಕೈ ಕಾಲು ಹಿಡಿಬೇಕಾಗ್ತದೆ, ಅವರ ಮನೆ ಬಾಗಿಲಿಗೆ ಹೋಗ್ಬೇಕು, ನಾವು ಅವರ ಮನೆ ಬಾಗಿಲಲ್ಲಿ ಹೋಗಿ ಕಾಯ್ಬೇಕು ನಾಯಿ ಕಾದಾಗೆ ಅಂತ ಪರಿಸ್ಥಿತಿ ನನ್ಗೆ ಆಗಿದೆ. ನಾನು ಇವತ್ತು ಸೋಷಿಯಲ್ ವರ್ಕ್ ಮಾಡುವಾಗ, ಸಮಾಜ ಸೇವೆ ಮಾಡುವಾಗ ನಾನು ಕೂಡ ಅದೇ ರೀತಿ ಕಾದಿದ್ದೇನೆ, ನನ್ಗೆಲ್ಲ ಬೇರೆಯವರಿಗೋಸ್ಕರ. ಆದ್ರೆ ಇವತ್ತು ಜನರು ಎಚ್ಚೆತ್ಕೊಳ್ತಿಲ್ಲ. ಇವತ್ತು ನಾವು ನಮ್ಮ ಮನೆಗೋಸ್ಕರ ಅಲ್ಲ, ಎಲ್ರಿಗೆ ಬೇಕಾಗಿ ನಾವು ಹೋರಾಡ್ತಾ ಇದ್ದೆ, ಜನರು ಬರ್ಬೇಕಿದ್ರ ಬಗ್ಗೆ. ಆದ್ರೆ ಜನರು ಬಂದ್ರೆ ಕೆಲಸ ಆಗ್ತದೆ. ನಾವಿವತ್ತು ಒಬ್ರು ಇಬ್ರು ಆದ್ರೆ 5 ಜನ ಆದ್ರೆ ಅವರ ಮನೆಗೆ ಹೋಗ್ಬೇಕು, ಅದೇ ಒಂದು 100 ಜನ ಸೇರಿದ್ರೆ ಅವರು ಬರ್ತಾರೆ ನಾವು ಕೂತಲ್ಲಿಗೆ. ಅದಕ್ಕೆ ಜನರು ಎಚ್ಚೆತ್ಕೊಳ್ಬೇಕು. ಇವತ್ತು ಜನರು ಎಚ್ಚೆತ್ಕೊಂಡ್ರೆ ಮಾತ್ರ ಇವತ್ತು ಕೆಲಸ ಆಗ್ತದೆ. ಇವತ್ತು ನೋಡಿ ಎಷ್ಟು ಕಡೆ ಸರ್ವಿಸ್ ರಸ್ತೆ ಇಲ್ಲ, ಇವತ್ತು ಸರ್ವಿಸ್ ರಸ್ತೆನೇ ಇಲ್ಲ. ಹೈವೇ ಮಾಡಿದ್ದಾರೆ, ನ್ಯಾಷನಲ್ ಹೈವೇ ಎಲ್ಲಿದೆ? ನ್ಯಾಷನಲ್ ಹೈವೇ ಹತ್ರ ಎಲ್ಲಿದೆ ಸರ್ವಿಸ್ ಮಾರ್ಗ? ಇನ್ನು ಯಾರಾದ್ರೂ ಒಂದು ಆಕ್ಸಿಡೆಂಟ್ ಆದ್ರೆ ಮಾತ್ರ ಜನರು ಎಚ್ಚೆತ್ಕೊಳ್ತಾರೆ, ಅದ್ರ ತನಕ ಯಾರು ಎಚ್ಚೆತ್ಕೊಳ್ಳೋದಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನರು ಎಚ್ಚೆತ್ಕೊಳ್ಬೇಕು ಇದ್ರ ಬಗ್ಗೆ. ಹಾಗೆ ಚಂಗಪ್ಪ ಅವರು, ಈಗಾಗಲೇ ಮಹಾನಗರ ಪಾಲಿಕೆಯಿಂದ ಒಂದು ಕಡೆ ಯಾವುದಾದ್ರೂ ಒಂದು ಕಟ್ಟಡ ಮಾಡ್ಬೇಕಂದ್ರೆ ಪರ್ಮಿಷನ್ ಅನ್ನ ಪಡ್ಕೊಳ್ಬೇಕಾಗುತ್ತೆ. ಬಟ್ ಇವತ್ತು ನಮ್ಮ ನಗರದಲ್ಲಿರುವಂತಹ ಎಷ್ಟು ಕಟ್ಟಡಗಳು ಇವತ್ತು ಪರ್ಮಿಷನ್ ತಗೊಂಡು ಕಟ್ಟಿದ್ದಾರೆ ಅಂತ. ಯಾಕಂತ ಹೇಳಿದ್ರೆ ನಾವಿಲ್ಲಿ ಗಮನಿಸ್ಬೇಕು, ನಮ್ಗೆ ಹೋಗ್ಲಿಕ್ಕೆ ಒಂದು ಫುಟ್ಪಾತ್ ವ್ಯವಸ್ಥೆಗಳು ಕೂಡ ಇವತ್ತಿಲ್ಲ. ಅಷ್ಟರ ಮಟ್ಟಿಗೆ ಇವತ್ತು ಆಕ್ರಮಣವನ್ನ ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ಇದ್ರ ಬಗ್ಗೆ ಯಾರು ಕೂಡ ಇವತ್ತು ಪ್ರಶ್ನೆ ಮಾಡ್ತಿಲ್ಲ. ನೋಡಿ, ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಾನು ಜಾಸ್ತಿ ವೈಯಕ್ತಿಕವಾಗಿ ಯಾರನ್ನ ಟೀಕೆ ಮಾಡ್ತಾ ಇಲ್ಲ. ಮಂಗಳೂರು ಅಂತ ಹೇಳಿದ್ರೆ ಲೈಟ್ ಹೌಸ್ ಅಂತ ಹೇಳಿದ್ರೆ ಬಹಳ ಫೇಮಸ್ ಹೊರಗಿನವರಿಗೆ. ಲೈಟ್ ಹೌಸ್ ಇದೆ ಅಲ್ಲಿ, ಅಲ್ಲಿಂದ ಸಮುದ್ರ ಕಾಣ್ತದೆ ಅಂತೇಳಿ. ಈಗ ಹೋಗಿ ನಿಲ್ಲಿ, ನಿಮಗೆ ಸಮುದ್ರ ಕಾಣ್ತದ ನೋಡಿ, ಸಮುದ್ರ ಕಾಣ್ತದ ನೋಡಿ. ಆ ಗಾಂಧಿ ಪಾರ್ಕ್ ಬಹಳ ಫೇಮಸ್ ಆಗಿದ್ದಂಥ ಲೈಟ್ ಹೌಸ್ ಇಲ್ಲಿ ರೋಡ್. ಈಗ ಲೈಟ್ ಹೌಸ್ ಹೋಗಿ ಲೈಟ್ ಕಾಣ್ತದ, ಸಮುದ್ರ ಕಾಣ್ತದ ನೋಡಿ, ಸಾಕಷ್ಟೇ ಸಾಕು. ಅಲ್ಲಿ ಬಿಲ್ಡಿಂಗ್ ಬಂದ್ಬಿಟ್ಟಿದೆ, ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಬರೇ ಮೇಲೆ. ಏನು ಪರ್ಮಿಷನ್ ಏನು ಬೇಕಾಗಿಲ್ಲ, ನಿಮ್ಮ ಹತ್ರ ದುಡ್ಡಿದ್ರೆ ಏನು ಬೇಕಾದ್ರೂ ನಡೀತದೆ. ಈಗ ಕಾಲುವೆಗಳಿದೆ. ಈಗ ನಮ್ಮ ವಿಶೇಷವಾಗಿ ಮಂಗಳೂರು ನಗರದ ಪರಿಸ್ಥಿತಿ, ನಾನು ಕಳೆದ ಬಾರಿ ಚುನಾವಣೆಗೆ ನಿಂತಿದ್ದೆ MLA ಎಲೆಕ್ಷನ್ಗೆ. ಆ ಸಂದರ್ಭದಲ್ಲಿ ನಗರ ಇಡೀ ಪ್ರದಕ್ಷಿಣೆ ಮಾಡಿದಾಗ ನೋಡಿದೆ 3 ದೊಡ್ಡ ರಾಜ ಕಾಲುವೆಗಳಿದೆ. ಒಂದು ಕೊಡಿಯಾಲ್ ಬೈಲ್ ಮಧ್ಯದಲ್ಲಿ ಹೋಗುವಂಥದ್ದು, ಇನ್ನು ನಾನು ಈಗಾಗಲೇ ಹೇಳಿದಂಥ ಪಂಪೆಲಿಗೆ ಈಚೆ ಬರುವಂಥದ್ದು, ಮತ್ತು ಹೊಯ್ಗೆ ಬಜಾರ್ ಕಡೆಯಿಂದ ಒಂದು ಹೋಗಿ ಸಮುದ್ರ ಸೇರುವಂಥದ್ದು. ಈ 3 ರಾಜ ಕಾಲುವೆಗಳು ಎಲ್ಲ ಒತ್ತುವರಿಯಾಗಿ ಅದಕ್ಕೆ ಒತ್ತಿಕೊಂಡು ಮನೆ ಕಟ್ಕೊಂಡಿದ್ದಾರೆ. ಅದನ್ನು ವರ್ಷ ಕ್ಲೀನ್ ಮಾಡೋದು ಇಲ್ಲ. ಎಲ್ಲ ಸಾಂಕ್ರಾಮಿಕ ರೋಗಗಳಿಗೆ ಆಹ್ವಾನ ನೀಡುವಂಥ ಪ್ರದೇಶಗಳದ್ದು. ಸೊ ಅದರ ಬಗ್ಗೆ ಯಾಕೆ ಗಮನ ಸೆಳೆದಿಲ್ಲ? ಅಲ್ಲಿರುವಂಥ ಕಾರ್ಪೊರೇಟರ್ಗಳು ಯಾಕೆ ಕೆಲಸ ಮಾಡ್ತಾ ಇಲ್ಲ? ಎಲ್ಲ ಒತ್ತುವರಿ ಮಾಡಲಿಕ್ಕೆ ಅವಕಾಶ ಯಾಕೆ ಕೊಡ್ತಾ ಇದ್ದಾರೆ? ಯಾರು ಲೈಸೆನ್ಸ್ ಕೊಟ್ಟಿದ್ದಾರೆ ಅವರಿಗೆ ಇಷ್ಟರವರೆಗೆ? ಈಗ ಬೆಂಗಳೂರಿನಲ್ಲಿ ಶುರು ಮಾಡಿದ್ದಾರೆ, ಈಗ ಒತ್ತುವರಿ ಆದದನ್ನೆಲ್ಲ ತೆಗಿತಾ ಇದ್ದೇವೆ ಅಂತೇಳಿ. ಒಂದ್ಸರಿ ಬರ್ತದೆ ಪೇಪರ್ನಲ್ಲಿ, 1-2 ಸರಿ ಒತ್ತುವರಿ ಎಲ್ಲ ತೆಗಿತಾರೆ, ಆಮೇಲೆ ಸುದ್ದಿ ಇರೋದಿಲ್ಲ. ಒಂದ್ಸರಿ ಯಾರಾದ್ರೂ ಒಬ್ಬ ಸೆಲೆಬ್ರಿಟಿ ಇದ್ದು ಸ್ವಲ್ಪ ದರ್ಶನ್ ಅವರ ಮನೆಯನ್ನ ಬೀಳಿಸ್ತಾ ಇದ್ದಾರೆ ಅಂತೇಳಿ ಒಂದ್ಸರಿ ಬಂತು ಪೇಪರ್, ಅಲ್ಲಿಂದ ಅಲ್ಲಿಗೆ ನಿಂತೋಯ್ತು. ಅದು ಏನಾಯ್ತು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅಲ್ಲಿಗೆ ತಡೆಯಾಜ್ಞೆ ಬಂದುಬಿಡ್ತದೆ. ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ತಡೆಯಾಜ್ಞೆ ತರ್ತಾರೆ. ಅಂತಹ ಪರಿಸ್ಥಿತಿ ಮಂಗಳೂರು ನಗರದಲ್ಲಿ ಅಲ್ಲಲ್ಲಿ ಇದೆ. ಎಲ್ಲ ವಿದೌಟ್ ಪರ್ಮಿಷನ್ ಕಟ್ಟಿದಂಥ ಬಿಲ್ಡಿಂಗ್ಗಳು ಹೆಚ್ಚಿದೆ. ಎಲ್ಲ ಬಿಲ್ಡಿಂಗ್ ಏನು ರೂಲ್ಸ್ ಇದೆ ಅದನ್ನೆಲ್ಲ ವಯೋಲೇಟ್ ಮಾಡಿ ಕಟ್ಟಿರುವಂಥ ಕಟ್ಟಡಗಳು ಮಂಗಳೂರು ನಗರದಲ್ಲಿ ಇರುವಷ್ಟು ಬಹುಶಃ ಎಲ್ಲಿ ಇರಲಿಕ್ಕಿಲ್ಲ. ರಿಯಲ್ ಎಸ್ಟೇಟ್ ಯಾವಾಗ ಬಹಳ ಬೂಮ್ ಬಂತಿಲ್ಲಿ, ಆಗ ಇಷ್ಟ ಬಂದ ಕಡೆ ಎಲ್ಲ ಕಟ್ಟಿಬಿಟ್ಟಿದ್ದಾರೆ. ಇಷ್ಟ ಬಂದ ಕಡೆ ಏನೇನು ಖಾಲಿ ಜಾಗ ಇದೆ ಎಲ್ಲ ಯಾವುದು ತುಂಬಿಸಿ ಹಾಕಿದ್ದಾರೆ. ಲೈಸೆನ್ಸ್ ಎಲ್ಲ ಏನು ಲೈಸೆನ್ಸ್ ಅಂತ ಹೇಳ್ತಾರೆ, ಎಲ್ಲದಕ್ಕೂ ಲೈಸೆನ್ಸ್ ಕೊಟ್ಟಿದ್ದಾರೆ. ಏನು ಫೈರ್ ಇದಿದೆ,
ಫೈರ್ ಇದಕ್ಕೆ ಪರ್ಮಿಷನ್ ಕೊಡಬೇಕು, ಅದರ ಸುತ್ತ ಒಂದು ದೊಡ್ಡ ಬಿಲ್ಡಿಂಗ್ ಸೈಡ್ ಫೈರ್ ಇಂಜಿನ್ ಬರುವಷ್ಟು ಜಾಗ ಇರಬೇಕು, 12 ಫೀಟ್ ಎಷ್ಟಿದೆ ಅಂತೇಳಿ, ಎಷ್ಟು ಬಿಲ್ಡಿಂಗ್ಗಳಿಗೆ ಎಷ್ಟು ಅಪಾರ್ಟ್ಮೆಂಟ್ಗಳಿಗಿದೆ ಅಂತ ಚೆಕ್ ಮಾಡಿದರೆ ಗೊತ್ತಾಗ್ತದೆ. ಏನೂ ಇಲ್ಲ ಇದು ಅದೆಲ್ಲ ಸುಮ್ಮನೆ ನಾವು ಹೇಳುವಂಥದ್ದು ಅಷ್ಟೇ, ಎಲ್ಲ ರಾಜಕೀಯವಾಗಿ. ಈಗ ಏನಾಗಿದೆ ಮಂಗಳೂರು ಅಂದರೆ ರಾಜಕೀಯಮಯವಾಗಿದೆ. ಮಂಗಳೂರು ಅಂತಲ್ಲ, ಈಗ ಜನರು ಏನಾಗಿದೆ ರಾಜಕೀಯ. ಆ ಪಾರ್ಟಿಯನ್ನು ಬೈಯೋದು, ನಾವು ಈ ಪಾರ್ಟಿ ನಾವು ಒಳ್ಳೆ ಆಡಳಿತ ಕೊಡ್ತೇವೆ ಹೇಳೋದು, ಈ ಪಾರ್ಟಿಯನ್ನು ಬೈಯೋದು ಈ ಆಡಳಿತ ಕೊಡ್ತೀವಿ, ಇಬ್ಬರು ಮಾಡೋದಿಲ್ಲ. ಅದಕ್ಕೆ ನಾವು ಹೇಳುವಂಥದ್ದು ಜನಸಾಮಾನ್ಯರು ಜಾಗೃತರಾಗಿ ಒಳ್ಳೆಯ ಸ್ಥಳೀಯವಾಗಿ ಕೆಲಸ ಮಾಡುವಂತಹ ಪಕ್ಷ ಭೇದ ಮರೆತು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕು. ಇದೇನಾಗಿದೆ, ಇದು ಪಕ್ಷ ಅಂಟಿಕೊಂಡಿದೆ. ಆ ಪಕ್ಷ ಬಂದರೆ ಆಗ್ತದೆ, ಈ ಪಕ್ಷ ಬಂದರೆ, ಎರಡು ಪಕ್ಷ ಆಗೋದು ಯಾವ ಪಕ್ಷದಿಂದಲೂ ಆಗೋದಿಲ್ಲ. ಒಳ್ಳೆಯ ಜನಪ್ರತಿನಿಧಿಯಿಂದ ಆಗ್ತದೆ. ಒಳ್ಳೆ ಜನಪ್ರತಿನಿಧಿಯನ್ನು ಆರಿಸಿ ಕಳಿಸುವಂಥದ್ದು, ಮೇ ಬಿ ಪಕ್ಷೇತರ ಆಗಲಿ ಇಂಡಿಪೆಂಡೆಂಟ್ ಆಗಲಿ ಅಂಥವ್ರನ್ನ ಆರಿಸಿಕೊಟ್ರೆ ಕೆಲಸ ಮಾಡ್ತಾರೆ, ಇಲ್ಲದಿರೋ ಸಾಧ್ಯ ಇಲ್ಲ. ನಿಜ ನಿಜ. ಕುಮಾರ್ ಮಾಲೆಮಾರ್ ಅವರೇ, ನಮ್ಮ ಸ್ಮಾರ್ಟ್ ಸಿಟಿ ಕಲ್ಪನೆ ಇತ್ತು, ಬಟ್ ಆ ಒಂದು ಸಿಚುವೇಶನ್ ನಾವು ನೋಡೋದಾದ್ರೆ ಇಂತಹ ಪರಿಸ್ಥಿತಿಗಳೆಲ್ಲ ಮೊನ್ನೆ ನಿರ್ಮಾಣ ಆಯಿತು. ಇನ್ನೊಂದು ಸ್ಮಾರ್ಟ್ ಸಿಟಿ ಕಲ್ಪನೆ ಅಂತ ಹೇಳ್ತಾರೆ, ಬಟ್ ಜನತೆ ಯಾವ ರೀತಿ ಇದನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ. ಸ್ಮಾರ್ಟ್ ಸಿಟಿ ಮಾಡಲಿಕ್ಕೆ ಅದೇ ಇವರು ಹೇಳಿದಾಗೆ ಮನೆ ಕಟ್ಟಲಿಕ್ಕೆ ಸ್ಮಾರ್ಟ್ ಸಿಟಿ ಬರ್ತದೆ ಅಂತ ಮನೆ ಕಟ್ಟುವಾಗ ಇಷ್ಟು ಬಿಡಿ ಹೇಳ್ತಾರೆ. ಯಾರು ಎಷ್ಟು ಬಿಟ್ಟಿದ್ದಾರೆ ಇವತ್ತು ಒಂದು ಸ್ಮಾರ್ಟ್ ಸಿಟಿಗೋಸ್ಕರ ಒಂದು ಕಡೆಯಿಂದ ಎಲ್ಲರೂ 4-5 ಫೀಟ್ ಮನೆ ಬಿಟ್ಟು ದರೆ ಎಲ್ಲ ತೆಗೆದು ಒಳಗಡೆ ಹಾಕಿದ್ದಾರೆ, ಸ್ಮಾರ್ಟ್ ಸಿಟಿ ಇಷ್ಟು ಫೀಟ್ ಬಿಡಲಿಕ್ಕೆ ಅಂತ. ನೋಡಿ, ಅಲ್ಲಿಗೆ ಒಂದು ಲ್ಯಾಂಡ್ ಮಾಫಿಯಾ ಎಂಟ್ರ್ ಆಗ್ತದೆ. ಅಲ್ಲಿ ಸ್ಕೆಚ್ ಇರ್ತದೆ, ಎಷ್ಟು 20 ಫೀಟ್ ಏನೋ ರೋಡು, 4 ಫೀಟ್ ತೋಡು, 4 ಫೀಟ್ ಫುಟ್ಪಾತ್. ಲ್ಯಾಂಡ್ ಮಾಫಿಯಾ ಎಂಟ್ರ್ ಆಗ್ತದೆ, 6 ಫೀಟ್ ಫುಟ್ಪಾತ್, 2 ಫೀಟ್ ತೋಡು ಮಾಡ್ತಾರೆ. ಯಾರು ಮಾಡ್ತಾರೆ? ಲ್ಯಾಂಡ್ನವರು. ಅವರಿಗೆ ಹೇಗೂ ಆಗ್ತದೆ, ಯಾಕೆಂದರೆ ಲ್ಯಾಂಡಿಗೆ ಇಷ್ಟು ಫೀಟ್ ಅಂತ ಇದೆ ರಸ್ತೆ, ಅಷ್ಟು ಫೀಟ್ ರಸ್ತೆ ಇದ್ದರೆ ಅವರಿಗೆ ಲೈಸೆನ್ಸ್ ಸಿಗ್ತದೆ. ಅದಕ್ಕೋಸ್ಕರ ಅವ್ರು ಮಾಡ್ತಾರೆ. ಆದರೆ ಬಿಟ್ಟವ್ರು ಯಾರು? ಪಾಪದ ನಿಮ್ಮಂಥವ್ರು ನಮ್ಮಂಥವ್ರು ರಸ್ತೆಗೆ ಬಿಡೋದು ಜಾಗ, ಅವರು ದೊಡ್ಡ ಜನ. ಸ್ಮಾರ್ಟ್ ಸಿಟಿ ಯಾರ ಇದರಲ್ಲಿ ಮಾಡೋದು? ಪಾಪದವರ ಒಂದು ರಸ್ತೆಯನ್ನು, ಪಾಪದವರ ಜಾಗದಲ್ಲಿ ಸ್ಮಾರ್ಟ್ ಸಿಟಿ ಮಾಡಲಿಕ್ಕೆ ರಸ್ತೆ ಕೇಳ್ತಾರೆ. ಆದರೆ ನಾವು ಒಂದು ಕಡೆಯಿಂದ ಮಾಡುವಾಗ ನಾವೇ ನಿಲ್ಲಿಸಿದ್ದೇವೆ. ಇವತ್ತು 4 ಫೀಟ್ ಫುಟ್ಪಾತ್, 4 ಫೀಟ್ ತೋಡಿಗೆ ಇವತ್ತು ತೋಡು ಮಾಡ್ತೇವೆ ಅಂತ ಜಾಗ ಎಲ್ಲ ಬಿಟ್ಟ ನಂತರ ಇವರು 6 ಫೀಟ್ ಫುಟ್ಪಾತ್, 2 ಫೀಟ್ ತೋಡು ಮಾಡುವಾಗ ನಾವು ಕೆಲಸ ನಿಲ್ಲಿಸಿದ್ದೇವೆ. ಇವತ್ತು ನೋಡಿ, ಅಂಥ ಕೆಲಸ ನಿಲ್ಲಿಸಿದ್ರಿಂದ ಇವತ್ತು ಎಲ್ಲರೂ ಒಟ್ಟಾದರಿಂದ ಇವತ್ತು ಮೊನ್ನೆ ನೆರೆ ಸ್ವಲ್ಪ ಕಡಿಮೆ ಆಯಿತು. ಇಲ್ಲಾಂದರೆ ಆ 2 ಫೀಟ್ ತೋಡಲ್ಲಿ ಎಷ್ಟು ಚರಂಡಿಯಲ್ಲಿ ಎಷ್ಟು ನೀರು ಹೋಗ್ಬೋದು? 4 ಫೀಟ್ ಚರಂಡಿ ಮಾಡಿದ್ದಾರೆ. ಅಂತ ಪರಿಸ್ಥಿತಿ ನಿರ್ಮಾಣ. ಪಾಪದವರಿಗೆ ಮಾತ್ರ, ಪಾಪದವರ ಜಾಗ ಇದ್ರೆ ಸ್ಮಾರ್ಟ್ ಸಿಟಿ ಮಾಡ್ತೇವೆ, ಜಾಗ ಸ್ವಲ್ಪ ಒಳಗೆ ಮಾಡಿ. ದೊಡ್ಡವರ ಜಾಗ ಇದ್ರೆ ನೀವು ಒಳಗಡೆ ಮಾಡಬೇಡಿ, ಹಣ ಕೊಡಿ, ಸ್ಮಾರ್ಟ್ ಸಿಟಿ ಸ್ಟಾಪ್ ಆಗ್ತದೆ. ಪರಿಸ್ಥಿತಿ ಮಂಗಳೂರು. ನಿಜ. ಓಕೆ, ಚಂಗಪ್ಪ ಅವರೇ ಹಾಗೆ ಕುಮಾರ್ ಮಾಲೆಮಾರ್ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಚಾರಗಳನ್ನು ಇವತ್ತು ಚರ್ಚೆ ಮಾಡಿದ್ರೆ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ಈಗಾಗಲೇ ನಾವು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಇನ್ನೇನು ನಾಳೆ ಮುಂಗಾರು ಆರಂಭ ಆಗುತ್ತೆ ಅನ್ನುವಂತಹ ಮುನ್ಸೂಚನೆ ಎಲ್ಲ ಕಂಡು ಬರ್ತಾ ಇದೆ. ಬಟ್ ಅದರ ನಡುವೆ ಮಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಯಾವ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು ಪರಿಸ್ಥಿತಿ ಮುಂದುವರೆದ್ರೆ ಹೇಗಾಗಬಹುದು ಅನ್ನುವಂಥ ಒಂದು ಪ್ರಶ್ನೆ. ಹಾಗಾಗಿ ಇನ್ನಾದರೂ ಕೂಡ ಜಿಲ್ಲಾಡಳಿತ ಹಾಗೆ ಸಂಬಂಧಪಟ್ಟಂತಹ ಮಂಗಳೂರು ಮಹಾನಗರ ಪಾಲಿಕೆಯವರು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕನ್ನುವಂಥದ್ದು ಕೂಡ ಸಾಕಷ್ಟು ಜನರ ಅಭಿಪ್ರಾಯ. ಎಸ್, ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾರೆ ಸ್ಪಂದನ.